ಬೀದಿಯಲ್ಲಿ ಮೃಗ ಬೇಟೆಗಾಗಿ ಹೋಗುವ ಬೀದಿಯಲ್ಲಿ ಮೃಗ ಬೇಟೆಗಾಗಿ ಹೋಗುವ ಪೂರ್ಣಾಲಯದವರೆಗೆ ವೈಭವದಿ ಕೇಳಿರಲು ಜಾತರಿರ ದುಶ್ಯಾಸನ ಇಂದಿನ ದಿನ ನಮ್ಮ ಪಾಲಿಗೆ ಸುದಿನವಾಗಿದೆ. ನಾವೆಲ್ಲವರು ಒಂದಾಗುವುದಕ್ಕೆ ಬಲವಾದಂತ ಕಾರಣವೂ ಇದೆ. ನಮ್ಮ ದಾಯಾದಿಗಳಾದಂತ ಪಾಂಡವರು ಒಂದೊಮ್ಮೆಗೆ ಆಟ ಆಡುವಂತ ಸಮಯ ಹುಟ್ಟಿಕೊಂಡಂತ ದ್ವೇಷ ಅದು ಹೆಮ್ಮರವಾಗಿ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಹೇಗಾದ್ರೂ ಮಾಡಿ ಪಾಂಡವರನ್ನು ಮುಗಿಸುವುದಕ್ಕೆ ಬೇಕಾಗಿ ವಾರಣಾವತಕ್ಕೆ ಕಳುಹಿಸಿಕೊಡುವಂತ ನೆಪದಿಂದ ಅರಗೆನಾಲಯದಲ್ಲಿ ಸುಡುವ ಪ್ರಯತ್ನ. ಅದರಲ್ಲಿ ಆ ಪಾಪಿ ಮಕ್ಕಳು ಬದುಕಿ ಉಳಿದ್ರು. ಆದರೂ ಬಿಟ್ಟವರು ನಾವಲ್ಲ. ಆಮೇಲೆ ನಮ್ಮ ಈ ಹಗೆತನ ದಿನೇ ದಿನೇ ಹೆಚ್ಚಾಯಿತು. ಅಜ್ಜ ಮತ್ತು ಅಪ್ಪ ಸೇರಿ ಇಂದ್ರಪ್ರಸ್ಥವನ್ನು ಪಾಂಡವರಿಗೂ ಕೊಟ್ಟವರಿದ್ದಾರೆ. ಆಮೇಲೆ ನಡೆದಂತ ರಾಜಸೂಯಾಧ್ವರ, ಅಲ್ಲಿ ನಡೆದಂತ ಆ ಯಾಗ, ಅಲ್ಲಿ ಆದಂತ ನನ್ನ ಪಾಲಿನ ಅಪಮಾನ ಸಹಿಸುವುದಕ್ಕಾಗದೆ ಜೀವವನ್ನೇ ಕಳೆದುಕೊಳ್ಳುವಂತ ಹಂತಕ್ಕೆ ಮುಟ್ಟಿದವರು ಈ ಕೌರವ. ಆಗ ಸಹಾಯಕ್ಕೆ ಬಂದವರು ನನ್ನ ಮಾವ ಶಕುನಿ. ಸಾಯ್ಬೇಡ ಮಗನೇ, ನೀನು ಬದುಕಬೇಕು, ಆ ಚಂದನನ್ನು ನೋಡಬೇಕು ಮಗನೇ ಹೇಳಿದ್ದಲ್ಲದೆ ಪಾಂಡವರನ್ನು ಸೋಲಿಸುವಂತ ದಾರಿಯನ್ನು ಕಣ್ಣು ಹುಡುಕಿದವರಿದ್ದಾರೆ. ಅದು ಯಾವುದು ಗೊತ್ತಾ? ಯೂತದ ಮುಖೇನ ಪಾಂಡವರನ್ನು ಒಂದೊಮ್ಮೆಗೆ ನನ್ನ ಮಾವನ ನೇತೃತ್ವದಲ್ಲಿ ಗೆದ್ದವರು ನಾನಿದ್ದೇನೆ. ಆದಂತ ಪಂಥ ಏನು ಅಂತ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ. ಅಂತೆಯೇ ಎಲ್ಲವನ್ನು ಕಳಕೊಂಡಂತ ಪಾಂಡವರು ವನವಾಸಕ್ಕೆ ತೆರಳಿದವರಿದ್ದಾರೆ. ಇದು ನಮ್ಮ ಪಾಲಿನ ಸುದಿನವೇ ಸರಿ. ಈ ನೆಮ್ಮದಿಯ ದ್ಯೋತಕವಾಗಿ ನಾನೊಂದು ತೀರ್ಮಾನವನ್ನು ಕೈಗೊಂಡವನಿದ್ದೇನೆ. ಈ ಸಮಯದಲ್ಲಿ ಬೇಟೆಯಾಡಬೇಕು, ತಿರುಗಾಟ ಮಾಡಬೇಕು ಅಂತ ತೀರ್ಮಾನ. ಅದಕ್ಕೆ ಎಲ್ಲವನ್ನೂ ಕಳಕೊಂಡಂತ ಪಾಂಡವರು ಈ ಸಮಯದಲ್ಲಿ ಕಾಡುವಾಸಿಗಳಾಗಿದ್ದಾರೆ, ದ್ವೈತವನದಲ್ಲಿ ನೆಲೆಸಿದ್ದಾರೆ ಅನ್ನುವಂತ ವಿಚಾರವನ್ನು ಕೇಳಿ ತಿಳಿದವರು ನಾವು. ಈ ಸಮಯದಲ್ಲಿ ಅವರಿಗೆ ಮುಖಭಂಗಗೊಳಿಸುವುದಕ್ಕೆ ಬೇಕಾಗಿ ಕೌರವರ ಶಕ್ತಿ, ಸಾಮರ್ಥ್ಯ, ಅಧಿಕಾರ, ವೈಭವ ಎಷ್ಟು ಮೇಲ್ಮಟ್ಟದಲ್ಲಿದೆ ಅನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಕೌರವನ ಒಂದು ಸೇನೆ ಈ ಸಮಯದಲ್ಲಿ ಕಾಡನ್ನು ಸೇರಬೇಕು. ಯಾಕೆ? ಘೋಷಯಾತ್ರೆ ನೆಪದಿಂದ ಕಾಡನ್ನು ಸೇರುವುದಲ್ಲ. ಆ ಪಾಂಡವರು ಎಲ್ಲಿದ್ದಾರೆ ಅದೇ ಜಾಗದಲ್ಲಿ ಅವರಿಗೆ ಅಪಮಾನ ಆಗುವಂತೆ ಬೇಟೆಯಾಡಬೇಕು ತೀರ್ಮಾನ ಮಾಡಿದವರು ನಾನು. ಅತ್ತ ಹೋಗುವ ಬಗ್ಗೆ ಏನು ಅಭಿಪ್ರಾಯ?
ಪರಾಕ್ರಮದ ಬಗ್ಗೆ ನಿನಗೆ ಏನೂ ಸಂದೇಹ ಬೇಡ. ನಮಗೆ ಬದ್ಧ ವಿರೋಧಿಗಳು ಯಾರು ಅಂತ ಕೇಳಿದ್ರೆ ಆ ಪಾಂಡವರು. ಹಾಗಂತ ಈ ಹೊತ್ತಿಗೆ ಘೋಷಯಾತ್ರೆಗೆ ಹೋಗ್ಬೇಕು. ನಮ್ಮ ಅಭಿಪ್ರಾಯವನ್ನು ಕೇಳುತ್ತಾ ಇದ್ದೀಯ, ಒಳ್ಳೇದೇ ಆಯ್ತು. ಇದರಲ್ಲಿ ಮತ್ತೊಂದು ವಿಚಾರವಾಗಿದೆ. ಏನು? ಯಾಕಂದ್ರೆ ನಮಗೆ ಬದ್ಧ ವಿರೋಧಿ ಅಲ್ಲಿ ಇರುವವ ಆ ಹೊಟ್ಟೆ ಬಾಕ ಭೀಮ. ಅವನ ಹೊಟ್ಟೆಯನ್ನು ಪಾಂಡವರಿಲ್ಲ. ಆಮೇಲೆ ಉಳಿದದ್ದು 4 ಮಾತ್ರ. ಅದು ಬದುಕಿದ್ರು ಸತ್ತಂತೆ. ನಮ್ಮ ದ್ವೇಷ ಭೀಮಸೇನನ ಮೇಲೆ ನಾವು ಘೋಷಯಾತ್ರೆಯ ನೆಪದಿಂದ ಅತ್ತ ಹೋದಾಗ ಸಹಿಸುವುದಕ್ಕಾಗದಂತ ಭೀಮ ನಮ್ಮ ಮೇಲೆ ದಾಳಿ ಇಕ್ಕಿದ್ರೆ ನಾವೆಲ್ಲವರು ಒಂದಾಗಿ ಅವನ ಮೇಲೆ ಮುಗಿ ಬಿದ್ದರೆ ಆ ಮಗ ಸಾಯುವುದಿಲ್ಲ. ಇದು ಉದ್ದೇಶ. ಒಳ್ಳೆಯದು. ಪಾಂಡವರಿಗೆ ಬೇಕಾದಂತ ಅಪಮಾನ ತಕ್ಕ ಪಾಠ ನಮ್ಮಿಂದ ಆಗುತ್ತದೆ ಅಂತ ಆದ್ರೆ ಯೋಚಿಸುವಂತ ಅಗತ್ಯವಿಲ್ಲ. ನಿನ್ನ ಜೊತೆ ನಾನು ಬರ್ತೇನೆ. ಸಂತೋಷ. ಅವ ಮಾತ್ರ ಸಾಕಾಗುದಿಲ್ಲ. ಮತ್ತೆ ನಾನು ಹಿಂದೆ ಉಳಿತೇನಾ? ನಾನು ಬರುವುದು ಬೇಡವಾ? ನೀನು ಬೇಕಲ್ವೇ ನನ್ನ ಒತ್ತಿನ ಮಿತ್ರ. ಗುರುರಾಯಗೆಳೆಂಬ ಸೊಲ್ಲ ನೀನು ತೆರಳಿ ಹೋಗುವ ದಾರಿದೆವು ತರಬಲ್ಲ ಹೇಳೆನ್ನ ಸೊಲ್ಲ ಲಕ್ಷ್ಯ ಬಿಟ್ಟು ಕೇಳಿದವನು ನಾನಾಗಿದ್ದೇನೆ. ಮಾತಾಡುವಾಗ ಇದು ಸರಿ ಹೋದಿತ್ತೆ ಎನ್ನುವಂತ ವಿಚಾರ ನನ್ನ ತಲೆಗೆ ಹೋಗಿದ್ದು. ಇಲ್ಲಂತಾದ್ರೆ ತಪ್ಪು. ಹೌದು. ಇಲ್ಲಂತಾದ್ರೆ ಘೋಷಯಾತ್ರೆಯ ನೆವನದಿಂದಲಾಗಿ ನಾವು ಪಾಂಡವರಿಗೆ ಉಪಟಳವನ್ನು ಕೊಡುವುದಕ್ಕೆ ಮುಂದಾಗಿದ್ದು. ಹೌದಲ್ವೇ? ದಾಯಾದಿ ಮಾತ್ಸರ್ಯ ಇದು ಬಂದದ್ದು ಎಲ್ಲಿಂದ? ನಮ್ಮವರಿಂದಲೇ. ಯಾಕೆ? ಅವರು ಮೇಲೂ ನಾವು ಕೀಳೆನ್ನುವ ಹಾಗೆ ಭಾವನೆ ನಮ್ಮಲ್ಲಿ ಇದ್ದ ಕಾರಣವೇ ಇಂಥದೆಲ್ಲ ಪ್ರಕರಣಕ್ಕೆ ಕಾರಣವಾಯಿತು. ಹಾಗಂತ ಹೋಗುವಂತ ಸಂದರ್ಭ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು. ಯಾಕೆ ಸ್ವಾಮಿ? ಅಲ್ಲಿರುವವರು ಯಾರೆನ್ನುವ ಹಾಗೆ ಭಾವಿಸಿಕೊಂಡೆ. ನಮ್ಮ ದಾಯಾದಿಗಳು ಪಾಂಡವರು ಅಲ್ವಾ? ಎಂಥದ್ದು ಪಾಪಿಗಳು? ನಾವು ಮಾಡುವಂತಹ ಕಾರ್ಯ ಸರಿಯಾದಂತಹ ದಾರಿಯಲ್ಲಿದ್ರೆ ಅದು ಪಾಪವಾದಂತಹ ಕೆಲಸ ಅಲ್ವೇ ಅಲ್ಲ. ಹಾಗಂತ ಅಲ್ಲಿ ಇರುವವರು ಯಾರು? ಭೀಮಾರ್ಜುನರು. ಸರಿಯಾಗಿ ಎದುರು ಬಂದಂತಾದ್ರೆ ನಮ್ಮವರಿಗೆ ಬದುಕುಂಟ ಹೇಳು? ಬೇಡ. ಮೊನ್ನೆಗೆ ನಿನಗೆ ಸಿಕ್ಕಿದಂತ ಶಾಪವಾದ್ರಿ ಹೇಗೆ? ಮೈತ್ರೇಯರಿಂದ. ಹೇಗೆ? ಭೀಮನಿಂದ ನಿನ್ನ ತೊಡೆ ಸೀಳಿ ಹೋಗಲಿ ಎನ್ನುವ ಹಾಗೆ. ಮರೆತು ಬಿಟ್ಟೆ ನೀನು? ಅದು ಈಗಲೇ ಸೀಳು ಅಂತ ಹೇಳಿದ್ರೆ ಅಲ್ಲ, ಸಂದರ್ಭ ಯಾವ್ದಾದ್ರೂ ಏನು? ಸರಿಯಾದಂತ ಸಂದರ್ಭ ಅದೇ ಆಗಿದ್ರೆ ಯಾಕೆ ಆ ಸಂದರ್ಭದಲ್ಲಿ ಇಂತಹ ಕೆಲಸವನ್ನು ನಾವು ಮಾಡಬಾರದು? ಮೈತ್ರೇಯರ ಶಾಪ. ಹೌದು. ಅದಕ್ಕೆ ಬೇಕಾಗಿ ನಾನು ಹೋಗುವುದು ಸರಿಯಲ್ಲ. ಹೌದು. ಮಾತ್ರವಲ್ಲ, ಮತ್ತೆ ಕಾರಣದಲ್ಲಿ ಇರುವಂತವರು ಋಷಿಮಣಿಗಳು ನಿಮ್ಮವರು ಹೋದ್ರೆ ಅಂತಾದ್ರೆ ಏನಾದ್ರೂ ಒಂದು ತರದ ಉಪ್ಪಟಳವನ್ನು ಮಾಡೇ ಮಾಡುತ್ತಾರೆ. ನೇರವಾದಂತ ಕೆಲಸ ಖಂಡಿತ ಇವರು ಮಾಡುವುದೇ ಇಲ್ಲ. ಉಪ್ಪಟಳವಾದಂತ ಕೆಲಸವನ್ನೇ ಮಾಡುತ್ತಾರೆ. ಆದ ಕಾರಣ ಮುನಿವರರಿಂದಲೂ ಕೂಡ ಶಾಪಕ್ಕೆ ಒಳಗಾಗುವಂತ ಸಂದರ್ಭ ಈ ಸಂದರ್ಭದಲ್ಲಿ ನಡೆದು ಹೋಗುತ್ತದೆ. ಹಾಗಾಗಿ ಸರಿಯಾಗಿ ಆಲೋಚನೆಯನ್ನು ಮಾಡು.
ಕಾರ್ಯರಂಗಕ್ಕೆ ಧುಮುಕುವ ಮುನ್ನ ಕಣ್ಣಿಡಬೇಕಂತ ಅಲ್ವಾ? ಹಾಗಾಗಿ ಇದು ಸೂಕ್ತವಾದಂತಹ ದಾರಿಯಲ್ಲ ಎನ್ನುವ ಹಾಗೆ ನನ್ನ ಅನಿಸಿಕೆ. ಕೇಳಿದೆಯಾ ಮಿತ್ರ? ಲಾಲಿಸಿ ಕೇಳಮ್ಮ ಮಾತ ಗೌರವನಾಥ. ಲಾಲಿಸಿ ಕೇಳು ಗೌರವನಾಥ. ಸಹಾಯ ಬಿಡರು ಕಂಡುದದು ನಾವು ಹೇಳಿದ ಬಿಂದು. ನಮನಗಳು ಹೇಳು. ಎರಡು ಮಾತಿಗೆ ನನಗೆ ಅವಕಾಶ ಕೊಡಬೇಕೀಗ. ಎರಡಲ್ಲ 10 ಹೇಳು. ಬಹಳ ಮಾತಾಡಿಬಿಟ್ರು. ಯಾರು? ಹೇಳಿಕೊಳ್ಳುವುದಕ್ಕೆ ಗುರುಗಳು. ಹೌದು. ಉಭಯ ಕುಲ ಬಿಲ್ಲೋಜಂತೆ. ಎಂತದ್ದು ಬಿಲ್ಲೋಜ? ಕರ್ಮದ್ದು. ಪಕ್ಷ ಯಾರ್ದು ಈಗ? ಸಂಶಯ ಹುಟ್ಟುತ್ತಾ ಉಂಟು. ನಮ್ಮ ಪಕ್ಷದಲ್ಲಿ ಇರುವುದು ಹೌದಾ? ಹೌದು. ಹಾಗಾದ್ರೆ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಈಗಿನ ಕಾಲವೇ ಅಷ್ಟೇ. ಎಂತದ್ದು? ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೂ ಆಗುದಿಲ್ಲ. ಇಂಥವರಿಗೆ ಪ್ರಯೋಜನ ಆಗಬೇಕು. ಇಂಥವರಿಂದಲೇ ನಮ್ಮ ರಾಜಕೀಯ ಎನ್ನುವುದು ಹಾಳಾಗಿ ಮಣ್ಣು ತಿನ್ನು ಹೋಗ್ತಾ. ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಒಂದು ಕಣ್ಣವರ ಮೇಲೆ ಉಂಟಲ್ವಾ? ಮತ್ತೆ ನಾನು ಅವರ ಮಾತನ್ನು ಸರಿ ಅಂತ ಹೇಳುವುದಿಲ್ಲ. ನಾನು ಒಪ್ಪುವುದು ಯಾರ ಮಾತು? ಅದು ನಿನ್ನ ಮಾತು ಮಾತ್ರ. ಅದು ಬೇಕಾದ ನಿನಗೆ ಬೇಕಾದ್ದು ಯಾರು? ಆ ಭೀಮಸೇನ ಸಾಯಬೇಕು. ನನಗೆ ಬೇಕಾದ್ದು ಏನು? ನನ್ನ ಕೈಯಿಂದ ಅರ್ಜುನ ಹತನಾಗಬೇಕು. ಇದು ನನ್ನ ಶಪಥ. ನನಗೆ ಅವ ಪ್ರತಿಸ್ಪರ್ಧಿ ಅವನೇ. ಒಂದು ಕಾಲದಲ್ಲಿ ಏನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನನ್ನು ಬಳಿಗೆ ಕರೆದು ನನಗೆ ರಾಜ್ಯಾಭಿಷೇಕ ಮಾಡಿದಂತಹ ಪುಣ್ಯಾತ್ಮ ನೀನು. ಯಾವ ಮಗನಾದ್ರೂ ಕೊಟ್ಟಾರ? ಯಾರಾದ್ರೂ ಕೊಟ್ಟಾರ? ನನಗೆ ವಿಳಾಸವೇ ಇರಲಿಲ್ಲ. ಈಗ ನನಗೆ ವಿಳಾಸ ಇಲ್ವಾ? ಮೊದಲು ನಿನಗೆ ವಿಳಾಸ ಸರಿ ಇರಲಿಲ್ಲ. ಈಗ ಸರಿಯಾದ ಗಟ್ಟಿಯ ವಿಳಾಸ ಉಂಟು. ಹಾಗಾದ್ರೆ ಈ ವಿಳಾಸವನ್ನು ನೀಡಿದ್ಯಾರು? ನಾನು. ನೀನು? ಹಾಗಾದ್ರೆ ನೀನು ಕೊಟ್ಟಂತಹ ಉಪ್ಪನ್ನ ನಾನು ಕೆಲವರ ವಿರೋಧ ಕಟ್ಟಿಕೊಂಡಿದ್ದೆ. ಹೌದೌದು. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ನಾವು ಅಷ್ಟೇ ಮಾಡ್ಬೇಕಾದ. ನಾವು ಒಳ್ಳೆದನ್ನು ಮಾತ್ರ ಸ್ವೀಕರಿಸಬೇಕು, ಕೆಟ್ಟದನ್ನು ಬಿಟ್ಟು ಬಿಡ್ಬೇಕು. ಈಗ ಅವರ ಆಡಿದ ನುಡಿ ಉಂಟಲ್ಲ, ನಮ್ಮ ಪಾಲಿಗೆ ಕೆಟ್ಟದ್ದು. ಅದರ ಬಗ್ಗೆ ನಾವು ಅಲ್ಲ, ಅವ ವಿಳಾಸದ ಬಗ್ಗೆ ಮಾತಾಡಿದ್ದ. ಅವನ ವಿಳಾಸ ಇನ್ನಷ್ಟು ಗಟ್ಟಿಯಾಗಿ ಎನ್ನುವಂತ ಅಭಿಪ್ರಾಯದಿಂದಲೇ ಮಾತಾಡಿದ್ದು ಬಿಟ್ರೆ ಮತ್ತೆ ನೀವು ಹಾಳಾಗಿ ಹೋಗಿ ಎನ್ನುವಂತ ಉದ್ದೇಶದಿಂದ ಮಾತಾಡಿದ ಅಲ್ವೇ ಅಲ್ಲ. ಪಕ್ಷ ನಮ್ಮದೇ, ನಿಮ್ಮದು. ಹೌದು, ನಮ್ಮವರು ಉದ್ಧಾರ ಆಗ್ಲಿ ಎನ್ನುವ ಹಾಗೆ ಮಾತಾಡಿದ್ರು. ಉಂಡ ಮನೆಗೆ 2 ಬಗೆ ಹೋದವರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕುರುವ ಇಂಥವ್ರು ತುಂಬಾ ಮಂದಿ ಇದ್ದಾರೆ ನಮ್ಮಲ್ಲಿ. ಉಣ್ಣುವುದಿಲ್ಲಿ, ಕಾರ್ಯ ಮಾಡುವುದು ಮತ್ತೊಂದು ಕಡೆಯಲ್ಲಿ. ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಾಯ್ತಾ? ಈಗ ನನ್ನ ಅಭಿಪ್ರಾಯ ಒಂದೇ, ನಮ್ಮದಾದಂತಹ ಘೋಷ ಯಾತ್ರೆ, ನಮ್ಮದಾದಂತಹ ವೈಭವ ಇದನ್ನು ತೋರಿಸಲೇಬೇಕು. ಮತ್ತೆ ಇವರುಂಟು ಕುಳಿತು ದಿನವೂ ಸಂದು ಒಂದು ಒಳ್ಳೆಯ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸುವಾಗ ಯಾರು ಇದ್ದಾರೆ ಯಾರು ಇಲ್ಲ ಎಂಬುದಾಗಿ ನೀನು ಸ್ವಲ್ಪ ಯೋಚಿಸಬೇಕು. ಇಂಥವರನ್ನೆಲ್ಲ ಯಾಕೆ ಈ ಸಭೆಗೆ ಕರೆಯುವುದು? ಸಭೆಗೆ ಅನಗತ್ಯ. ಅದನ್ನು ಅವರನ್ನು ಸರಿಯಾಗಿ ನೋಡಂತೆ. ಅದೆಲ್ಲ ದುಡಿಯುವ ಶರೀರವ, ಹೊಟ್ಟೆ ನೋಡಂತ ಎಷ್ಟು ದುಡಿದ್ರೆ ಹೀಗೆ. ಅದು ಇರುವುದು ಅಸ್ತಿರಾವತಿ ಅಲ್ವೇನೋ. ಎಲ್ಲಿ ಯಾಗ ಉಂಟು, ಎಲ್ಲಿ ಪೂಜೆ ಉಂಟು, ಅಲ್ಲಿ ಹೋಗುವುದು, ಮನಮಟ್ಟ ಮಂತ್ರ ಮಾಡುವುದು, ಇಷ್ಟು ದಕ್ಷಿಣೆಗೆ ಕೊಂಡು ಬರುವುದು. ನಮ್ಮ ಅಸ್ತಿರಾವತಿಗೆ ಬಂದ ಮೇಲೆ
ಅದಕ್ಕೆಲ್ಲ ಒಂದು ನಿವೃತ್ತಿ ಅಷ್ಟು ಮಾತ್ರ ಅಲ್ಲ, ಮಂತ್ರ ಮಾಡುವುದೆಲ್ಲ ಆಯ್ತಲ್ಲ, ಸರಿ ತಿಂದು ನೋಡು ಹೊಟ್ಟೆ ಹೇಗಾಗಿ. ಅಲ್ಲ ಮೊದಲು ಇದಕ್ಕಿಂತ ಹೆಚ್ಚಿಗೆ ಇದ್ದೆ. ನಿಮಗೆ ಬುದ್ಧಿ ಮಾತು ಹೇಳಿ ಹೇಳಿ ಹೀಗಾಗಿ. ನಿನ್ನ ಬುದ್ಧಿ ಮಾತು ನಾವೆಲ್ಲ ಕೇಳುವವರಲ್ಲ. ಅಷ್ಟಕ್ಕೂ ಇವರ ಮಾತನ್ನು ಕೇಳ್ತೀಯಲ್ವಾ ನೀನು? ಒಂದು ರಕ್ತ ಕಂಡ್ರೆ ಸಾಕು ಎಲ್ಲಿ ಓಡುವಂತ ಜಾತಿ, ಓಡಿದ ಜಾಗದಲ್ಲಿ ಮತ್ತೆ ಹುಲ್ಲು ಬೆಳಿಲಿಕ್ಕಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಅಂತವರ ಮಾತೆಲ್ಲ ಕೇಳಬೇಕು. ಅವರು ಬಾರದಿದ್ದರೆ ನಮ್ಮ ಬಿಡದೆಯಲ್ಲಿ ಮಲಗ್ಲಿ, ನಾವು ನಿಮ್ಮ ಜೊತೆಗೆ ಬರ್ತೇವೆ. ಈಗಲೇ ಹೋಗುವ. ಗುರುರಾಯ, ಒಳಿತಾಗ್ಲಿನ್ನುವ ಹಾಗೆ ಬಿಡಿ ಬಿಡಿಯಾಗಿ ವಿಚಾರವನ್ನ ಹಾಡಿದೆ. ಆದರೆ ಆ ದಾರಿಯಲ್ಲಿ ನೀವು ನಡೆಯುವುದಿಲ್ಲ ಅಂತಾದರೆ ಇದಕ್ಕೆ ನನ್ನ ವಿರೋಧ. ಒಳ್ಳೆಯ ಕಾರ್ಯಕ್ಕೆ ತುಂಬಾ ವಿಘ್ನ ಬರ್ತದೆ, ಬೆಕ್ಕು ತುಂಬಾ ಅಡ್ಡ ಹೋಗ್ತದೆ. ಹೌದೌದು, ಅಂತಹ ಬೆಕ್ಕು ಎದುರಿಗೆ ಬರಬಾರದು, ನಮಗೆ ಆ ಶಕುನ ಬರಬಾರದು ಎನ್ನುವಂತ ಉದ್ದೇಶದಲ್ಲಿ ಆಡಿದ್ದು ಬಿಟ್ರೆ ಮತ್ತೆ ನಿಮ್ಮ ಏಳಿಗೆಯನ್ನು ಹಾಳು ಮಾಡಬೇಕೆನ್ನುವಂತ ಉದ್ದೇಶದಿಂದ ಮಾತಾಡಿದ್ದೇ ಅಲ್ಲ. ಹಾಗಂತ ನೀವುಗಳು ಹೋಗುವುದಕ್ಕೆ ನನ್ನ ಆಕ್ಷೇಪ ಇಲ್ಲ. ನೀವು ಹಾಳಾಗಿ ಹೌದು. ಯಾರು ನಾವು? ಮತ್ತೆಂತದ್ದು, ನಾನು ಬರುವುದಿಲ್ಲ, ನಾವು ಹಾಳಾಗ್ತೇವೆ, ನೀವು ಒಬ್ರು ಒಳ್ಳೆಯದವರು. ನಿಮ್ಮನ್ನು ಬನ್ನಿ ಅಂತ ನಾನು ಕರೆದದ್ದಿಲ್ಲ. ನನ್ನ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಷ್ಟೇ. ಮನಸ್ಸಿದ್ದವರಿಗೆ ನನ್ನ ಜೊತೆಯಲ್ಲಿ ಬರಬೇಕು, ಮನಸ್ಸಿಲ್ಲದವರಿಗೆ ಊಟ ಮಾಡಿ ಮಲಗು. ಅಲ್ಲಿ ಉಂಟಾಯ್ತಾ ಭೋಜನ ವ್ಯವಸ್ಥೆ ಅಲ್ಲಿ ಕಾಣ್ತಾ ಉಂಟು. ಸರಿ, ಹಾಗಿದ್ರೆ ಈ ಕಾರ್ಯಕ್ಕೆ ನನ್ನ ಪ್ರವೇಶ ಇಲ್ಲ. ನೀವು ಬರುವುದಿಲ್ಲ ಅಷ್ಟೇ ಅಲ್ವಾ? ಹೌದು. ಸಂತೋಷ. ಅರಸಗೆ ಭೀಷ್ಮ ವಿದುರಾದಿಗಳ ವಚನವು, ಭೀಷ್ಮ ವಿದುರಾದಿಗಳ ವಚನವ ಕುರುಪದಿಯು ಮೀರ್ದೊಡನೆ ಕರೆಸಿದವು 10,000 ಕರಿಘಟಾವಳಿಯ ಸುವರೂಥ 2,000 ಹಯಾಂಗೋ 10 ಕೋಟಿ ಭರಿಸಿದವು ಬಹಳ ಚದುರಂಗ ಬಲವೋ ಭರಿಸಿದವು ಬಹಳ ಚದುರಂಗ ಬಲವವು ಕೂಡೆ ನೆನಪಿದವು ಚೆಲ್ವಗಣಿಗಾಂಗನ ಜಾಲವವು ತರಿಸಿದವು ಭಂಡಾರದಿಂದ ವಸ್ತ್ರಾಭರಣವು ತರಿಸಿದವು ಭಂಡಾರದಿಂದ ವಸ್ತ್ರಾಭರಣವು ನಾವೆಲ್ಲವರು ಒಂದಾಗಿ ಹೊರಟು ನಿಂತಾಗ ಮೊದಲಿಗೆ ಗುರುಗಳ ಅಪಶಕುನ, ಅದರ ಜೊತೆಯಲ್ಲಿ ವಿದುರ, ಆಮೇಲೆ ನಮ್ಮ ಅಜ್ಜ ಭೀಷ್ಮಾಚಾರ್ಯ. ಪ್ರಾಯ ಆಯ್ತು ಅಂತ ಗೊತ್ತಾಗುದಿಲ್ಲ ಅವರಿಗೆ. ತರವಲ್ಲ ಮಗನೇ ಘೋಷಯಾತ್ರೆ ಅಂತ ಹೇಳಿದ್ರು. ಹೌದು, ಅವರ ಮಾತರನ್ನು ಧಿಕ್ಕರಿಸಿದೆ. ಯಾಕೆ? ಈ ಕೌರವ ಮುಂದಿರಿಸಿದಂತ ಹೆಜ್ಜೆಯನ್ನು ಯಾವತ್ತು ಹಿಂದಡಿ ಇಡುವವನೇ ಅಲ್ಲ. ಕಾಲಿಡುವ ಮೊದಲು ಕಣ್ಣಿಡು ಅಂತ ಹೇಳ್ತಾರೆ. ಹೌದೌದು, ಹೌದಲ್ಲ? ಮತ್ತೆ ನಾನು ಮೊದಲು ಕಾಲಿಡುವುದು, ಆಮೇಲೆ ಕಣ್ಣಿಡುವುದು. ಹೌದಲ್ಲ? ಯಾವತ್ತೂ ಆಕ್ಷೇಪ ಬಂದರೂ ಕೂಡ ಅದನ್ನು ಲೆಕ್ಕಿಸುವವನೇ ನಾನಲ್ಲ. ಹೌದೌದು. ಘೋಷಯಾತ್ರೆ ಅಂದ್ರೆ ಸಾಮಾನ್ಯವಾದಂತ ಯಾತ್ರೆ ಅಲ್ಲ. ವಿಚಾರ ಮಾಡಬೇಕು. ಅದಕ್ಕೆ ಎಷ್ಟು ಬೇಕು? ಖರ್ಚು ತುಂಬ ಉಂಟಂತ. 1,000 ಸಾಕ? 1,000 ನಮಗೆ ಖರ್ಚಿಗೆಲ್ಲ, ಮತ್ತೆ ಒಟ್ಟಿಗೆ ನಾವು ಯಾವುದು 10,000 ಸಾಕಾಗ್ಲಿಕ್ಕಿಲ್ಲ. ಒಬ್ಬೊಬ್ಬರಿಗೆ 300 ಆದ್ರೂ ಬೇಕು. ಯಾವುದು? ಒಂದು 15,000 ಇರಲಿ. ಯಾವುದು 10,000? ಯಾವುದು ಅಲ್ಲ, ಒಬ್ಬೊಬ್ಬರಿಗೆ ಒಂದು 300 ಪಾಲ್ ಮಾಡಿ ಕೊಡುವ. 300 ಯಾವುದು ಯಾವುದು ಹೇಳಿದ್ದು? ಹಣ ಯಾವ್ದು? 1,000 ಮಂದಿಗಳನ್ನೇ ಹೇಳಿದ್ವು. ಒಬ್ಬೊಬ್ಬರ ಪಾಲದಲ್ಲಿ 300 ಇರಲಿ ಅಂತ. ಅಷ್ಟು ಮಂದಿಗಳು ನಮ್ಮ ಜೊತೆಯಲ್ಲಿ ಬೇಕು. ಕೌರವನ ಸೇನೆ ಅಂದ್ರೆ ಕಡಿಮೆ ಅಂತಲ್ಲ, ಮತ್ತೆ ಅಷ್ಟ ಮಾತ್ರವೇ ಮತ್ತೆ ತಲೆಯಿಂದ ಕಾಲಿನವರೆಗೆ ಹಾಕಿಕೊಳ್ಳುವುದಕ್ಕೆ ಆಭರಣ, ನಾನಾ ರೀತಿಯ ವಸ್ತ್ರ, ಹೌದೌದು, ಜೊತೆಯಲ್ಲಿ ಆಭರಣ. ಆಮೇಲೆ ಹಿಂದಿನಿಂದ ಮುಂದಿನಿಂದ ಜಯಘೋಷ ಹಾಕುವುದಕ್ಕೆ ಯಾರು? ಆಳುಗಳು. ಯಾಕಂದ್ರೆ ಕೌರವ ಕಾಡಿಗೆ ಬಂದಿದ್ದಾನೆ ಅಂತ ಗೊತ್ತಾಗಬೇಕು. ನಮ್ಮ ಮುಖಕ್ಕೊಂದು ಮಂಗಳಾರತಿ ಬೇಡವಾ? ಯಾರು ಮಂಗಳಾರತಿ ಮಾಡುದು? ಯಾರು? ಯಾವ ಮಂಗಳಾರತಿ? ನಮ್ಮ ಮಂಗಳಾರತಿ ಬೇಕು. ಮಂಗಳಾರತಿ ಇಲ್ಲದೆ ಇದೆ ಅಂತ ಯಾವುದು? ಅದು ಹೊರಟು ನಿಲ್ಲುವಂತ ಸಮಯದಲ್ಲಿ ಮಂಗಳಾಂಗಿಯರಿಂದ ಮುಖಕ್ಕೆ ಮಂಗಳಾರತಿ ಆಗಬೇಕು. ಹೌದಲ್ಲ? ಹೌದೌದು. ಅದರ ಮುಖೇನ ನಾವೆಲ್ಲವರು ಒಂದಾಗಿ ಘೋಷಯಾತ್ರೆಗೆ ಹೋಗಿ
ಬಂದಿದ್ದೇನೆ. ಏನಿದು? ಬಂದಾಗ ಮಣಿದು ಬೇಳಿದಳು, ಬಂದಾಗ ಮಣಿದು ಬೇಳಿದಳು ಎನ್ನಯ ರಮಣ. ರಮಣ ಹಿಂದೆಗೆ ಬರೆಸಿರುವ, ಹಿಂದೆಗೆ ಬರೆಸಿರುವ ಸುಂದರಾಂಗನೆ ಮನದಿಂಗಿತವರು ಹಲು, ಸುಂದರಾಂಗನೆ ಮನದಿಂಗಿತವರು ಹಲು ಚಂದದಿಂದನು ಗೋಳಿಪೆ. ಎನ್ನಯ ರಮಣ ಹಿಂದೆಗೆ ಬರಿಸಿರುವಾಗ ರಮಣ. ಮೊದಲಾಗಿ ವಂದಿಸಿಕೊಂಡವಳಿದ್ದೇನೆ. ನಿಮ್ಮನ್ನು ಕಾಣುವಾಗಲೇ ಆಶ್ಚರ್ಯವಾಗುತ್ತಾ ಇದೆ. ಏನು ಸ್ವಾಮಿ ಇದು? ಯಾವತ್ತಿನ ಹಾಗಿಲ್ಲೂ ಅಲ್ಲ. ಸಂಭ್ರಮ ಸಡಗರದಿಂದ ಇದ್ದವರು ನೀವು. ನಿಮ್ಮ ಮುಖವನ್ನು ಕಂಡಾಗಲೇ ಅರ್ಥವಿಸಿಕೊಂಡದ್ದು. ಏನೋ ನಿಮ್ಮ ಮನದೊಳಗಿದೆ ಎನ್ನುವುದು ಸ್ಪಷ್ಟವಾಯಿತು. ಸ್ವಾಮಿ, ನನ್ನ ಸುಂದರಾಂಗ ನೀವು. ನಾನು ಬರಬೇಕು ಅಂತ ಹೇಳಿದ್ರಿ. ಆದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ತಾವುಗಳು ಮಾಡಿದ್ದವರು. ಏನೋ ಘನ ಕಾರ್ಯ ವಿಶೇಷತೆ ಇದೆ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಆದ್ರಿಂದ ಕೇಳುತ್ತಾ ಇದ್ದೇನೆ, ಏನು ಅಂತ ಅರುಹಬಹುದೇ ಸ್ವಾಮಿ? ಪಾರ್ವತಿ ಮನದಿ ಮಾಡಿಗೆ ಉತ್ಸಾಹದಿಂದ ಹೊರಟ ನಿಂತವನು ನಾನು. ಹೌದಲ್ಲ? ಆ ಸಮಯದಲ್ಲೇ ಒಮ್ಮೆಂದೊಮ್ಮೆಲೆ ನನ್ನ ಬಳಿಯಲ್ಲೂ ಸೇರಿ ಎತ್ತ ಹೊರಟಿದ್ದೀರಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಜ. ಹೆಂಡತಿಯಾದವಳು ಕೇಳಲೇಬೇಕಾದಂತ ಪ್ರಶ್ನೆ ಇದು. ಹೌದಲ್ಲ? ಎಲ್ಲಿಗೆ ಹೊರ ಹೋಗುವುದಿದ್ರು ಕೂಡ ಹೆಂಡತಿಯ ಜೊತೆಯಲ್ಲಿ ಗಂಡನಾದವ ವಿಚಾರವನ್ನು ಖಂಡಿತವಾಗಿ ವಿನಯ ಮಾಡಿಕೊಳ್ತಾ ಇರ್ತಾನೆ. ಇದು ತನಕ ಎಲ್ಲಿಗಾದ್ರೂ ಹೋಗಬೇಕಾದ್ರೆ, ಯಾವುದೇ ಘನ ಕಾರ್ಯ ಮಾಡಬೇಕಾದ್ರೆ ಸಕಲವನ್ನು ಹೇಳಿ ಹೋಗುವಂತ ತಾವುಗಳು ಯಾವುದೊಂದು ಮಾತನಾಡಲೇ ಇಲ್ಲ. ಅವಸರದಿಂದ ಹೊರಟದ್ದು ಅಂತ ಹೊರಟಾಗ ನಿನ್ನ ಮರತೆ ಹೌದೇ? ಮತ್ತೆ ಈಗ ನೀನಾಗಿ ಬಂದು ಪ್ರಶ್ನೆಯನ್ನು ಮಾಡಿದೆಯಲ್ಲ. ಇಂದಿನ ದಿನ ನಮ್ಮ ಪಾಲಿಗೆ ಸುದಿನವಾಗಿದೆ. ಯಾವ ರೀತಿ? ಅವಳೊಟ್ಟು ಸಂಭ್ರಮದ ದಿನ. ಹೌದೇ? ಮನಸ್ಸಿನಲ್ಲಿ ಸಂಭ್ರಮ ಬರ್ತುತ್ತದೆ. ಅದನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಬೇಕು. ನಿಜ ನಿಜ. ಮತ್ತೆ ತೀರ್ಮಾನ ಮಾಡಿ ಒಂದೊಮ್ಮೆಗೆ ತಿರುಗಾಟಕ್ಕೆ ಹೊರಟವರು. ನೀವು ತಿರುಗಾಟಕ್ಕೆ ಹೊರಟದ್ದ? ಅದು ಕ್ಷೇತ್ರ ಯಾವುದು? ಯಾವುದು? ಎಲ್ಲೆಲ್ಲ ಪ್ರಶಾಂತವಾದ ವಾತಾವರಣ ಭಾವಿಸಬೇಡ. ಕಾಡು ಪ್ರದೇಶದಲ್ಲಿ ತಿರುಗಾಟಕ್ಕೆ ಹೊರಟ. ಸ್ವಾಮಿ, ಈಗ ತಿರುಗಾಟ ಮಾಡಬೇಕು ಅಂತಿದ್ರೆ ಮನಸ್ಸಿಗೆ ಏನಾದ್ರೂ ನೋವು ಬೇಸರ ಆಗಿರ್ಬೇಕು. ಯಾಕಂದ್ರೆ ದ್ಯೂತವನ್ನು ಆಡಿ ಪಾಂಡವರನ್ನು ಕಳುಹಿಸಿ ಕೊಟ್ಟ ಮೇಲೆ ಬಹಳಷ್ಟು ಆಯಾಸಗೊಂಡಿದ್ದೆ. ಆಮೇಲೆ ಯಾಕೋ ಏನು ಶರೀರಕ್ಕೆ ಜಾಡ್ಯ ಪ್ರಾರಂಭವಾಯಿತು. ಆ ಶರೀರದ ಜಾಡ್ಯವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಮಿತ್ರರನ್ನು ಒಡಗೂಡಿಕೊಂಡು
ಕಾಡನ್ನು ಸೇರಿ ತರು ಲತೆಗಳ ಚಂದ್ರವನ್ನು ಕಾಣಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೊರಟು ನಿಂತವರಾರು ಇನ್ಯಾಕೆ ಬಂದೆ? ಸಂತೋಷವಾಯ್ತು. ಪ್ರಭು ಕೇಳಿರಿ. ಹೊರಟದ್ದು ತಿರುಗಾಟ ಮಾಡುವುದಕ್ಕೆ. ಹೌದೇ? ನಿಮ್ಮ ಮಾತುಗಳನ್ನು ಕೇಳುವಾಗಲೇ ಸಂತೋಷವಾಯಿತು. ನನ್ನ ಪತಿದೇವರು ಇವತ್ತಾದ್ರೂ ತಿರುಗಾಟಕ್ಕೆ ಹೊರಟ್ಲಲ್ಲ ಸ್ವಾಮಿ, ಸಂತೋಷ ಆಗುವುದಕ್ಕೆ ಬಲವಾದ ಕಾರಣ ಉಂಟು. ನೀವು ಹೊರಟದ್ದು ದಿಟ್ಟ, ಆದ್ರೆ ನಿಮ್ಮವರನ್ನೆಲ್ಲ ಸೇರಿಸಿಕೊಂಡು ಹೊರಟದ್ದು. ಗಂಡಸರು ಮಾತ್ರ, ಹೆಂಗಸರಿಗೆ ಪ್ರವೇಶ ಇಲ್ಲ. ಏನು ಸ್ವಾಮಿ, ಇದು ತನಕ ನಾನೇನಾದ್ರೂ ನಿಮ್ಮಲ್ಲಿ ಕೇಳಿದ್ನ? ಇಲ್ಲ. ಅಲ್ಲ, ಬೇಡಿದ್ನ? ಇವತ್ತೊಂದು ಕೇಳ್ತಾ ಇದ್ದೇನೆ. ನೀವು ಹೊರಟದ್ದು ಯಾವ ವನಕ್ಕೆ? ದ್ವೈತಾವನ. ಹೌದೇ? ಹೌದು. ಎಲ್ಲರೂ ಹೇಳ್ತಾ ಇತ್ತು ಸಮೃದ್ಧಿಯಾಗಿ ಬೆಳೆದು ನಿಂತಿದೆ ಅಂತ ವನ. ಆ ವನದಲ್ಲಿ ನೋಡಿದ್ರೆ ಹೋದ್ರೆ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ ಅಂತ. ಅದಕ್ಕೆ ಅಲ್ವೇ ನಾವು ಹೊರಟದ್ದು. ನಿಮ್ಮಲ್ಲಿ ಒಂದು ಮಾತು ಕೇಳು, ನಾನು ಬರ್ತೇನೆ ನಿಮ್ಮ ಜೊತೆ. ಇದು ಗಂಡಸರು ಮಾತ್ರ ಅಂತ ಹೇಳಿದಾಗ ನಾನು ಬರ್ತೇನೆ. ಸ್ವಾಮಿ, ನೀವು ಹೋಗುದು ಸೌಂದರ್ಯವನ್ನು ವೀಕ್ಷಣೆ ಮಾಡುದು. ಹೌದು. ಪತಿದೇವರ ಜೊತೆ ನಾನು ಬಂದೇನು ಅಂತಾದ್ರೆ ಹೆಂಡತಿ ಸೌಂದರ್ಯ ಸುರಿಯುವುದಕ್ಕೆ ಹೋಗುವುದೇ ಪ್ರತ್ಯೇಕ, ಗಂಡಸರು ಜೊತೆಯಾಗಿ ಹೋಗುವುದೇ ಪ್ರತ್ಯೇಕ. ವಲ್ಲಭ, ನಾನು ಒಬ್ಬಳೇ ಬರ್ತೇನೆ ಅಂತ ಆಡುವುದಲ್ಲ, ನಮ್ಮವರನ್ನೆಲ್ಲ ನಾನು ಕರೆಸಿಕೊಂಡೇ ಬರ್ತೇನೆ. ನಮ್ಮ ಸಂಗಡಿಗರನ್ನು ಕೂಡಿಕೊಂಡು. ಗಂಡಸರೆಲ್ಲ ಎಲ್ಲೆಲ್ಲಿ ಹೋಗ್ತೇವೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ. ಇಲ್ಲ, ನೀವು ಬಂದ್ರೆ ನಮಗೆ ಅದೊಂದು ರಗಳೆ ಅಲ್ವಾ? ಖಂಡಿತ ಇಲ್ಲ ಸ್ವಾಮಿ. ಮತ್ತೊಂದು ಮನದಂಗೆ ಅಂತ ನಿಮ್ಮ ಜೊತೆಯಾಗಿ ವನವಿಹಾರವನ್ನು ಮಾಡಬೇಕು, ಜಲಕೇಲಿಯನ್ನು ಆಡಬೇಕೆನ್ನುವಂತಹ ತವಕ ಉಂಟು. ಹಾಗಾಗಿ ಹೇಳಿದ್ದು, ಇಲ್ಲ ಅನ್ನಬಾರದು, ಜೊತೆಗೆ ಕರೆದುಕೊಂಡು ಹೋಗಿ. ಭಾನುಮತಿ, ರಾಜಕೀಯ ಜಂಜಾಟ ಸರಿಯಾಗಿ ನಿನ್ನನ್ನು ಮಾತಾಡಿಸುವುದಕ್ಕೂ ಅವಕಾಶ ಸಿಕ್ಕುವುದಿಲ್ಲ. ಇವತ್ತಾದ್ರೂ ಹೆಂಡತಿಯ ಬಗ್ಗೆ ಕೆಲವು ಸಮಯ ಆಯಿತು, ಯಾವಾಗಂತ ಅದನ್ನು ಬಿಡಿಸಿ ಹೇಳುವುದಿಲ್ಲ. ಯಾವಾಗ ನೋಡಿದ್ರು ಕೂಡ ತಲೆ ಬಿಸಿ ಕೀಟ ಹೊತ್ತ ಶಿರಕ್ಕೆ ಅದು ಹಾಗೆ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪುವುದಿಲ್ಲ. ರಾಜಕಾರಣಿ ಆದವ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಅರೆಗಳಿಗೆ ಮಾತಾಡಿಸುವುದಕ್ಕೂ ಅವಕಾಶ ಸಿಕ್ಕುವುದಿಲ್ಲ. ಸಮಯವನ್ನು ನಾವೇ ಕಲ್ಪಿಸಿಕೊಳ್ಳಬೇಕಲ್ಲ. ಆದ್ರೆ ಸಮಯ ಸಿಗಬೇಕಲ್ಲ. ಸಿಕ್ಕಿತಲ್ಲ ಇವತ್ತು. ಈಗ ನಾನು ಹೊರಟು ನಿಂತಾಗ ನಾನು ಬರ್ತೇನೆ ಅಂತ ಹೇಳಿದೆ. ತಿರುಗಾಟಕ್ಕೆ ಹೋದವರು ಯಾವಾಗ ಹಿಂತಿರುಗಿ ಅರಮನೆಗೆ ಬರ್ತೇವೆ ಅಂತ ಹೇಳುವುದಕ್ಕಾಗುತ್ತೆ. ನೀನು ಒಬ್ಬಳೇ ಬರುವುದಲ್ಲ, ನಿನಗೂ ಬೇಸರ ಹಿಡಿದಿದೆ ಅಂತ ಮುಖ ನೋಡಿದ್ರೆ ಗೊತ್ತಾಗುತ್ತದೆ. ಅದನ್ನು ದೂರೀಕರಿಸಬೇಕು ಅಂತಾದ್ರೆ ನಿನ್ನ ಸೇವೆ ಮಾಡುವಂತ ಸಖಿಯರಿದ್ದಾರಲ್ಲ, ಕರೆದ್ರೆ ಬೇಗ ಬರ್ತಾರೆ. ಹೌದು, ಅವರು ಎಲ್ಲವರನ್ನು ಕೂಡಿಕೊಂಡು
ನಾನು ನನ್ನವರನ್ನು ಹೊರಟಿದ್ದೆ. ನೀನು ಅವರನ್ನು ಕೂಡಿಕೊಂಡು ಆದಷ್ಟು ಬೇಗ ಹೊರಡೋಣ ಘೋಷಯಾತ್ರೆಗೆ. ಜೊತೆಯಾಗಿ ಬಂದದ್ದು ದೈತ್ಯವನಕ್ಕೆ. ಇಲ್ಲಿಯ ಸಂಭ್ರಮ ಸಡಗರ ಸಂತೋಷವನ್ನು ಮನತುಂಬಿಸಿಕೊಂಡವರು. ಹಾಗೆಂದು ನಾನಾ ವಿಧವಾಗಿ ತಿರುಗಾಟ ಮಾಡಬೇಕೆನ್ನುವ ಹಾಗೆ ಹೊರಟದ್ದು. ಮುಂದೆ ಮುಂದೆ ಸಾಗುತ್ತಾ ಇದ್ದೇವೆ. ನೋಡೋಣ ನೋಡೋಣ. Never
ಇದು ತನಕ ನಾವಿಂಥದ್ದನ್ನು ಕಾಣಲಿಲ್ಲ ಬರುವಾಗ ಹೇಳ್ತಾ ಇದ್ರು ವನ ಪ್ರದೇಶದಲ್ಲಿ ಋಷಿಮುನಿಗಳು ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ. ತಮ್ಮನ್ನು ತಾವು ತಪಸ್ಸಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಬಹಳಷ್ಟು ನಾವು ಕೇಳಿದ್ದೇವೆ. ಆದ್ರೆ ಸರಿಯಾಗಿ ಕಂಡದ್ದು ಇವತ್ತು ಅಂತ ಅಲ್ಲವೇ? ಅಯ್ಯೋ ದೇವ್ರೆ, ಅಲ್ಲ ಒಂದು ಹೇಳಬೇಕಾ? ಇದೆಲ್ಲ ಬೇಕಂತ ಹೇಳುವುದು. ಅಲ್ಲ, ಜೀವನ ಮಾಡೋದಕ್ಕೆ ಎಷ್ಟು ತಪಸ್ಸು ಮಾಡಬೇಕು? ಈ ಕಾಡಿನಲ್ಲಿ ಬಂದು ಸ್ನಾನವನ್ನು ಮಾಡದೆ ಏನೂ ತಿನ್ನದೆ ಹೀಗೆ ಬಂಡೆ ಕಲ್ಲಿನ ಮೇಲೆ ಕುಳಿತುಕೊಂಡು ತಪಸ್ಸನ್ನು ಮಾಡಿದಂತಾದ್ರೆ ಅವನ ಜೀವನ ಹೇಗೆ ಅಂತ ಅರ್ಥವಿಸಿಕೊಡುದು. ನಾವು ಸುಮ್ಮನೆ ಕೂತುಕೊಳ್ತೀಯ ನೀನು. ಎಂತದ್ದು ದೇವರ ಧ್ಯಾನ? ಸುಮ್ಮನೆ ಅದೆಲ್ಲ ದೇವರ ಧ್ಯಾನವೆಲ್ಲ ಬೇರೆ ಯಾವುದೂ ಇಲ್ಲ. ಸ್ನಾನ ಮಾಡದೆ ಹಾಗೆ ದೇವರ ಜ್ಞಾನ ಮಾಡ್ತಾರೆ. ಇಲ್ಲವಲ್ಲ, ಅದೆಂತದ್ದು? ಅದು ಕೂಡ ನೋಡಿದ್ರೆ ದಂಡ ಬೇರೆ, ಬಿಟ್ಟಿದ್ದಾನೆ, ಕಮಂಡಲ ಬೇರೆ, ಅದು ಅಷ್ಟುದ್ದ ಕೇಶರಾಶಿ, ಅದರ ಮೇಲೊಂದು ಜಟೆ. ಅಬ್ಬಾ, ಇವನನ್ನು ನೋಡುವಾಗಲೇ ಅವನ ಹತ್ತಿರ ಹೋಗ್ಲಿಕ್ಕೆ ಕೂಡ ವಾಸನೆ ಬರ್ತಾ ಇದ್ದಾನೆ. ಹತ್ತಿರ ಹೋಗುದು ಮಾತನಾಡಿಸಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇದು ಹೇಗಾಯ್ತು ಗೊತ್ತಾ? ಇದೆಲ್ಲ ಮತ್ತೊಬ್ಬರನ್ನು ಮೋಸ ಮಾಡೋದಕ್ಕೆ ಅಂತ ಅರ್ಥವಿಸಿಕೊಂಡದ್ದು ನಾವು. ಈಗ ಅಡ್ಡ ಬಿಟ್ಟ ಸನ್ಯಾಸಿಗಳನ್ನೆಲ್ಲ ಯಾರು ನಂಬುವ ಅಲ್ವಾ? ಹೇಗೆ ವೇಷ ಮಾಡಿ ಮೋಸ ಮಾಡ್ತಾರೆ ಅಂತ ಅರ್ಥವಿಸಿಕೊಳ್ಳೋದಕ್ಕೆ ಮೊದಲಾಗಿ ವೇಷ ಧರಿಸಿ ಅದಲ್ಲ, ಮತ್ತೆ ಇವರನ್ನು ಸರಿಯಾಗಿ ಗಮನಿಸಿದೆ ನೋಡಂತೆ. ಅಬ್ಬಾ, ಹೇಗಿದ್ದಾನೆ ಮುದುಕ ಇವನು? ಕಾಡು ಬಾ ಅಂತ ಊರು ಹೋಗು ಅಂತ ಹೇಳ್ತದೆ, ಕಾಡು ಬಾ ಅಂತ ಕರೀತಾ ಉಂಟು. ಆದ್ರೆ ಇವನಿಗೆ ದೊಡ್ಡ ತಪಸ್ಸಂತೆ. ಆ ಗಡ್ಡವನ್ನು ತಪಸ್ಸೆಲ್ಲ ಬೇಕಾಗಬೇಕಾ? ಆ ಗಡ್ಡವನ್ನು ಸರಿಯಾಗಿ ನೋಡಂತೆ. ಇದು ಕಟ್ಟಿಕೊಂಡದ್ದ ಬಂದದ್ದ ಗೊತ್ತೇ ಆಗುವುದಿಲ್ಲ. ಅದೆಲ್ಲ ತೆಗೆಯೋದಕ್ಕೆ ಸಮಯ ಇಲ್ವಾ? ಅಲ್ಲ, ಇವನಿಗೆ ಸಮಯವಿರಬಹುದು, ಹಾಗಾದ್ರೆ ಸಮಯ ವ್ಯರ್ಥ ಮಾಡುವನಲ್ವೇ? ಸಮಯ ವ್ಯರ್ಥ ಮಾಡುದಾ? ಸುಮ್ಮನೆ ಬಿಡಬಾರ್ದು. ನಾವು ಮೊದಲು ನಿರ್ಧರಿಸಿಕೊಂಡದ್ದು ಹಾಗೆ. ಹೇಗೆ? ಅತಿಶಯೋಕ್ತಿಯಾದಂತ ಸಂಪತ್ತು ಅಧಿಕಾರವನ್ನೆಲ್ಲ ಪಡೆದುಕೊಂಡವರು ನಾವು ಹೇಗಿದ್ದೇವೆ ಅನ್ನೋದು ನಮಗೆ ಚೆನ್ನಾಗಿ ಅರ್ಥಕೊಂಡಿದ್ದೇವೆ. ಇಂಥದ್ದೆಲ್ಲ ನೋಡಿದ್ರೆ ನಾವು ಸುಮ್ಮನೆ ಬಿಡುವುದೇ ಅಲ್ಲ ಅಲ್ವಾ? ಮಾಡುದೇನು ಇವನಿಗೆ? ಮಾಡುದು ಹೇಗೆ ಅಂತ ಇವರ ಗಡ್ಡವನ್ನು ಬಿಟ್ಟು ಋಷಿಮುನಿ ಅಲ್ಲ, ಋಷಿಮುನಿ ದಂಡಿಸಲೇಬೇಕು. ಅವನನ್ನು ಏನಾದ್ರೂ ಮಾಡ್ಬೇಕು. ಕಾಣುದೇನು ಗಡ್ಡ? ಆಡುವ ಗಡ್ಡ ತಪಸ್ಸನ್ನು ಮಾಡ್ತಾ ಇದ್ದೆ. ಗಡ್ಡವನ್ನು ಹಿಡಿದೆಲೆದದ್ದು ನಾನ್ಯಾರೋ ರಾಕ್ಷಸರು ಉಪಟಳ ಕೊಡುವುದೆಂಬುದಾಗಿ ಭಾವಿಸಿ ನಮ್ಮನ್ನು ಕಾಣುವಾಗ ಹಾಗೆ ಕಾಣ್ತೇವೆ. ರಕ್ಕಸರ ಹೆಣ್ಣು ಮಕ್ಕಳ ಹಾಗೆ ಕಾಣ್ತಾ ಎಷ್ಟು ಸೌಂದರ್ಯವಂತರಾಗಿ ಸೌಂದರ್ಯ ಅಂತ ನೀವು ಬಾಯಿಯಲ್ಲಿ ಹೇಳ್ಬೇಕು. ಮುಖದಲ್ಲಿ ಸೌಂದರ್ಯ ಇರುವುದಲ್ಲ, ಮನಸ್ಸಿನಲ್ಲಿ ಸೌಂದರ್ಯ ಇರಬೇಕು. ಬೇಕಾದೇ ಮುಖದ ಸೌಂದರ್ಯ, ಮನಸ್ಸಿನ ಮುಖ ನೀವು ಭಾವಿಸಿದ್ದು ಹಾಗೆ. ಏನ್ ಮಾಡ್ಬೇಕಾಗ್ತದೆ? ಏನು ದೇಹ ಸೌಂದರ್ಯ ಇದ್ರೆ ಸಾಕು, ಏನು ಬೇಕಂತ ಸಾಧಿಸಿಕೊಳ್ಳುವುದು. ಯಾವುದು? ನೀವು ಸೌಂದರ್ಯದಿಂದ ಯಾವುದನ್ನು ಸಾಧಿಸುವುದಕ್ಕೆ ಆಗ್ತದೆ? ಏನು ಆದಿತು ನಿನ್ನಿಂದ? ನಾವು ಸಂಪಾದಿಸಿಕೊಂಡ ಅಲ್ಲ, ನೀವು ಸಂಪಾದನೆ ಮಾಡಿದ್ದಾದ್ರೂ ಏನು ಇಲ್ಲ. ನಾವು ದೇವರ ಕುರಿತು ತಪ್ಪನ್ನು ಆಚರಿಸುವುದು ಯಾಕಾಗಿ? ಲೋಕ ಕಲ್ಯಾಣಕ್ಕಾಗಿ. ನಮಗೆ ಏನು ಬೇಕಾಗಿ ಅಲ್ಲ. ಕಣ್ಣು ಮುಚ್ಚಿ ನಿದ್ದೆ ಮಾಡುದು ಅಲ್ಲ, ದೇವರ ಜ್ಞಾನ ಮಾಡುದು ಗೊತ್ತಾಗುದಿಲ್ಲ. ಕಣ್ಣು ಮುಚ್ಚಿ ಜ್ಞಾನ ಮಾಡುವ ನಿಮ್ಮಂತ ಮೂರ್ಖರಲ್ಲಿ ಮಾತಾಡಿ ಬಿಟ್ಟಂತ ಕಟ್ಟಿದ್ದ. ಇದು ಕಟ್ಟಿದಾಗೆ ಎಳೆಯುವಾಗ ಬರ್ಲಿಲ್ಲ ನಮ್ಗೆ, ಹಾಗೆ ನೋಡಿದ್ದು. ಎಳೆಯುವಾಗ ಬರ್ಲಿಕ್ಕೆ ಅದು ಅಂಟಿಸಿದ್ದಲ್ಲ, ಹುಟ್ಟಿದ್ದು. ಹೌದಾ? ನಿಮಗೆ ಹೋದಲ್ಲೆಲ್ಲ ಇದೆ ಆಯ್ತಲ್ಲ, ಇದ್ದವರ ಗಡ್ಡಕ್ಕೆ ಕೈ ಹಾಕುದು ಬೇಕಾಗ್ತದೆ. ಮತ್ತೆ ಸಮಸ್ಯೆ ನಿಮ್ಮ ಶಾಪವನ್ನು ಕೊಡ್ಬೇಕಿತ್ತು.
ಮಾಡಕ್ಕಾಗುದಿಲ್ಲ. ನಿಮ್ಮಂತವರಿಗೆ ಶಾಪವನ್ನು ಕೊಟ್ಟು ನಾವು ಇಷ್ಟು ತನಕ ಆರ್ಜಿಸಿದಂತಹ ಪುಣ್ಯವನ್ನು ವ್ಯಯ ಮಾಡುವುದು ಯಾಕೆ? ನಾವು ಲೋಕ ಕಲ್ಯಾಣಕ್ಕಾಗಿ ಸಂಪಾದನೆ ಮಾಡುವುದು, ನಿಮ್ಮಂತವರಿಗೆ ಖರ್ಚು ಮಾಡಿ ಸುಮ್ಮನೆ ಈಗ ಶಾಪ ಕೊಡುವುದಕ್ಕೆ ಖರ್ಚು ಮಾಡಿ ಹಿಂದೆ ಮುಂದೆ ನೋಡುದಂತೆ ಎಂತದ್ದು ಹೇಳಿದ ಶಾಪ ಕೊಡ್ತಾನೆ. ಇವನ ಶಾಪ ನಮಗೆ ತಟ್ಟುವುದಕ್ಕೆ ಸಾಧ್ಯತೆ ಉಂಟು. ಶಾಪ ಕೊಡ್ತಾನಂತ ಶಾಪ ಬನ್ನಿರೆ ಹೋಗುವ. ಒಟ್ಟು ನಮಗೆ ಬದುಕುವುದಕ್ಕೆ ಕಷ್ಟ ಅಂತಾಗಿ ನಮ್ಮ ಬದುಕು ಸರಿಯಾಗಬೇಕಾ ಹೇಳುವವರಲ್ಲೇ ಹೇಳ್ಬೇಕು. ಕೆಳಯ ಧರ್ಮರಾಯ ನಮ್ಮೆಲ್ಲರ ಗೋಳು ಗುಟ್ಟಿಗಿದರಯ್ಯ ಯಾವ ರಾಯರ ಕಡೆಯ ನಾರಿಯರು ಎಂದಾವರಿಯೇವು ಪರಿಯ ಅಯ್ಯ ಧರ್ಮರಾಯ, ಮುನಿಪತಿ ದೌಮ್ಯರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಶುಭವಾಗ್ಲಿ. ನಾವು ಆಡುವಂತಹ ಮಾತನ್ನು ಚಿತ್ತವಿಟ್ಟು ಆಲಿಸಬೇಕು. ಏನದು? ನಾವು ಲೋಕ ಕಲ್ಯಾಣಾರ್ಥವಾಗಿ ಯಾಗವೋ ಯಜನವೋ ಹೋಮವೋ ಹವನವೋ ತಪವೋ ಇತ್ಯಾದಿಯನ್ನು ಮಾಡುವವರು. ನಿಮ್ಮಂತವರ ಆಶೀರ್ವಾದದಿಂದಲೇ ಬದುಕನ್ನು ಸಾಗಿಸುವವರು ನಾವಲ್ವೇ? ಹೌದು. ಅದೇ ನಾವು ಮಾಡುವಂತಹ ಕಾಯಕಕ್ಕೆ ಇವತ್ತೊಂದು ನಮ್ಮ ನಡೆಗೆ ತಡೆ ಆಯ್ತಲ್ಲ. ಯಾವ ರೀತಿಯಲ್ಲಿ ಸ್ವಾಮಿ? ಮೊದಲಾದ್ರೆ ರಾಕ್ಷಸರ ಉಪಟಳವಾಗ್ತಾ ಇತ್ತು. ಹ, ಈಗ ಈ ಪ್ರಪಂಚದಲ್ಲಿರುವಂತಹ ಮಾನವರೇ ರಾಕ್ಷಸರಂತೆ ವರ್ತಿಸುವುದಕ್ಕೆ ಆರಂಭಿಸಿದರು. ನೀವು ಆಡುವ ಮಾತು ಅರ್ಥ ಆಗಲಿಲ್ಲ ಸ್ವಾಮಿ. ಅಂದ್ರೆ ರಾಜಕುಮಾರಿಯರು. ರಾಜಕುಮಾರಿ? ಹೌದು. ನಾವು ತಪಸ್ಸು ಮಾಡುವಂತಹ ಸ್ಥಳಕ್ಕೆ ಬಂದು ಹ, ನಮ್ಮನ್ನು ಯಾಗವೋ ಯಜನವೋ ಮಾಡದ ಹಾಗೆ ಉಪಟಳವನ್ನು ಮಾಡ್ತಾ ಇದ್ರು. ಹ, ಸಿಟ್ಟುಕೊಂಡಂತಹ ನಾನು ಒಂದೊಮ್ಮೆಗೆ ಶಾಪವನ್ನು ಕೊಡುವ ಎಂಬುದಾಗಿ ಯೋಚನೆಯನ್ನು ಮಾಡಿದ್ದೆ. ಕ್ಷಣ ಮಾತ್ರದ ನಿರ್ಧಾರ ಅಲ್ವೇ ನಿಮಗೆ? ಶಾಪವನ್ನು ಕೊಡ್ಲಿಲ್ಲ. ಹ, ಯಾಕಂದ್ರೆ ನಾವು ನಮ್ಮೊಳಗೆ ಪುಣ್ಯವು ಸಂಚಯನ ಆಗ್ತದೆ. ಅದು ಯಾಕೆ? ಹ, ಲೋಕ ಕಲ್ಯಾಣವಾಗಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾವು ತಪಸ್ಸು ಆಚರಿಸುವುದು. ಹ, ಇಂಥವರಿಗೆಲ್ಲ ಶಾಪವನ್ನು ಕೊಟ್ಟು ನಾವು ಯಾಕೆ ಸಂಪಾದಿಸಿದಂತೆಲ್ಲ ವ್ಯಯ ಮಾಡಬೇಕು? ಹಾಗಾಗಿ ನಮ್ಮ ಕಷ್ಟವನ್ನು ಪರಿಹರಿಸುವವ ನೀನೇ ಒಬ್ಬನೇ ಸರಿ. ಆದ್ರಿಂದ ಇನ್ನು ಮುಂದೆ ನಾವು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಯಾಗಯಜನ ಮಾಡುವ ಹಾಗೆ ಒಂದು ಅನುಗ್ರಹಿಸಬೇಕು. ವನವಾಸ ದೀಕ್ಷಾಬದ್ಧರಾಗಿ ಈ ಕಾಡಿನಲ್ಲಿಯೇ ಜೀವನವನ್ನು ಸಾಗಿಸುತ್ತಾ ಇರುವವರು ನಾವು ಸ್ವಾಮಿ. ಆದರೂ ಕೂಡ ಋಷಿಮುನಿಗಳ ಬ್ರಾಹ್ಮಣೋತ್ತಮರ ಯಾಗ ಯಜ್ಞಾದಿಗಳಿಗೆ ಯಾವಾಗ ಕಂಟಕ ಬರ್ತದೋ ಆವಾಗ ಅದನ್ನು ಪರಿಹರಿಸಬೇಕಾದದ್ದು ನಮ್ಮ ಧರ್ಮವೇ ಸರಿ. ಆದರೂ ಕೂಡ ನಾವೀಗ ಅಂತ ಪರಿಸ್ಥಿತಿಯಲ್ಲಿ ಇಲ್ವಲ್ಲ ಸ್ವಾಮಿ. ನಮ್ಮಿಂದ ನಾವು ಏನು ಮಾಡುವುದಕ್ಕೆ ಸಾಧ್ಯ ಉಂಟು ಹೇಳಿ? ಚಿಂತಿಸ್ತಾ ಇದ್ದೆ ನೀನು. ನಮ್ಮವರೇ ಇಲ್ಲಿಗೆ ಬಂದಿದ್ದಾರೆ ಎನ್ನುವ ವಿಚಾರವಂತೂ ಸ್ಪಷ್ಟವಾಗಿದೆ. ಚಿಂತೆಯನ್ನು ಬಿಟ್ಟು ಬಿಡು. ಯಾಕೆ? ಅವರು ಅಲ್ಲೇ ನಮಗೆ ಉಪಟಳವನ್ನು ಕೊಟ್ಟವರು. ಈ ಹೊತ್ತಾಗುವಾಗ ಕಾಡಿಗೆ ಕೂಡ ಉಪಟಳವನ್ನು ಕೊಡ್ತಾರೆ ಅಂತ ಆದ್ರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನಮ್ಮ ಬಾರಯ್ಯದ ಮಗವೇನಯ್ಯ ಒಮ್ಮೆ ದಾಳಯ್ಯ ಒರವೆ ಕೇಳಯ್ಯ ಧರ್ಮವರಿಯದೇ ನಡೆವ ಮೂಢರು ತಮ್ಮ ದೋಜಗೆ
ಎಂಬುದನ್ನು ನಾವು ಚೆನ್ನಾಗಿ ಅರಿತುಕೊಂಡು ಮುಂದಡಿ ಇಡಬೇಕು. ಬುದ್ಧಿವಂತರಾದವರು ಆ ರೀತಿಯಾಗಿ ಕಾರ್ಯವನ್ನೇ ಎಸಗುತ್ತಾರೆ. ಯೋಚನೆ ಮಾಡು, ಯಾಕೆ ಈ ಪ್ರಪಂಚದಲ್ಲಿ ಅಧರ್ಮವನ್ನೇ ಯಾರು ಮಾಡುತ್ತಾರೋ ಅಥವಾ ಆಚರಿಸುತ್ತಾರೋ ಅಂತವರು ಅದರಿಂದಲೇ ನಾಶವನ್ನು ಹೊಂದುತ್ತಾರೆ ಎನ್ನುವುದು ಲೋಕ ನಿಯಮ. ಇಲ್ಲದೆ ಹೋದರೆ ದೌರ್ನಾದಿ ಋಷಿಮುನಿಗಳ ವರ್ಚಸ್ಸೇನು ಸಾಮಾನ್ಯವಾದದ್ದೇ ಹೇಳು. ಕೇವಲ ಕ್ಷಣ ಮಾತ್ರದಲ್ಲಿ ಅಂತಹ ಕಾರ್ಯವನ್ನು ಎಸಗಿದವರನ್ನು ಸರ್ವನಾಶ ಮಾಡುವಂತಹ ಸಾಮರ್ಥ್ಯ ಉಳ್ಳವರೇ ಅವರು. ಅವರಾದರೂ ಕೂಡ ತಾಳ್ಮೆಯನ್ನು ವಹಿಸಿಕೊಂಡು ನಮ್ಮಲ್ಲಿಯವರೆಗೆ ಬಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಅಂತ ಆದ್ರೆ ದುಷ್ಟರ ಅಧಪ್ಪತನ ಎನ್ನುವಂಥದ್ದು ಅವರ ಕಾರ್ಯದಿಂದಲೇ ಆಗಬೇಕು ಎಂಬ ಹಾಗೆ ಅವರೇ ನಿಶ್ಚಯಿಸಿದ್ದಾರೆ ಎಂಬುದರಲ್ಲಿ ಅನುಮಾನ ಇಲ್ಲ ತಮ್ಮ. ಆ ಕಾರಣದಿಂದಲಾಗಿ ಕೋಪವನ್ನು ತಳೆಯಬಾರದು, ನೀನು ಅವಸರ ಮಾಡಬಾರದು, ತಾಳ್ಮೆಯಿಂದಲೇ ಇರೋಣ, ಸಕಾಲಕ್ಕಾಗಿ ಕಾಯುತ್ತಾ ಇರೋಣ. ಅವರ ನಾಶವನ್ನು ಅವರೇ ಕಂಡುಕೊಳ್ಳುತ್ತಾರೆ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ.
ಕಾರಣ ಶಿವಪೂಜೆಗೆ ಕರಡಿ ಬಿಟ್ಟಾಗ ಇದೊಂದು ಎಲ್ಲಿಂದ ಬಂತು? ಇಲ್ಲಿ ಬಾ. ಏನು ನೀನು ಮರಣ ಬಾವಿಯಲ್ಲಿ ವಾಹನ ಚಾಲಕನಾಗಿದ್ದೆ. ಯಾಕೆ ಯಾಕೆ ಅಂತ ಕೇಳಿದ್ದು ನಾನು ಅಷ್ಟೇ. ರಸ ಹುಟ್ಟುತ್ತಾ ಇತ್ತು. ಹೌದು, ರಸಭಂಗ ಆಯ್ತು. ಈಗ ರಸಭಂಗ ಆಯ್ತು. ಈಗ ರಸಭಂಗ ಯಾರ್ಯಾರ ಜಾಗದಲ್ಲಿ ಎಂತೆಂತ ಮುಳುಗಿ ಹೇಳುವಾಗ ನಿನ್ನ ಹೆಂಡತಿಯ ನನ್ನ ಹೆಂಡತಿ ಅಂತ ಕರ್ಕೊಂಡು ಬಾ. ನಿನ್ನ ಹೆಂಡತಿಲ್ವಾ? ಅದು ಕೂಡ ಹುಡುಗಿಲ್ಲ ಅಂತ ಹೊಟ್ಟೆ ಕಿಚ್ಚ. ಬರುವುದಿದ್ರೆ ಸ್ವಲ್ಪ ತಡವಾಗಿ ಬರಬಹುದು. ಯಾಕೆ ನಾವು ಗಂಡ ಹೆಂಡತಿ ನೀರಿನ ಒಳಗೆ ಮುಳುಗಿ ಹೇಳಿ ಮತ್ತೆ ಅಲ್ಲ ನಿಮ್ಗೆ ನೀರಿನೊಳಗೆ ಮುಳುಗಿ ಹೇಳಿ ಯಾರ ನೀರು ಯಾರ ಜಾಗ ಅಂತ ಹೇಳ್ತಾರೆ. ಈಗ ಇದು ನಮ್ಮ ನೀರು ನಮ್ಮ ಜಾಗ. ನಿಮ್ಮ ಜಾಗ ನಮ್ಮದು. ನಮ್ಮದೇ. ಬಂದ್ಮೇಲೆ ನಮ್ಮದೇ ಇದು ಜಾಗ. ಇದು ನಮ್ಮದೇ. ಇಲ್ಲಿ ಹೋದಲ್ಲೆಲ್ಲ ಇದೇ ರೀತಿಯ. ಈಗ ಮೊದಲೊಬ್ಬ ಹೇಳಿದ್ದಾನೆ, ಹೀಗೆ ಗಡ್ಡವನ್ನು ಹೀಗೆ ಮಾಡಿ ಇದೆಲ್ಲ ನನ್ನದ್ದೇ ಅಂತ. ಅಂದ್ರೆ ಅವನದ್ದು ಇಷ್ಟೇ ಇರುವುದು, ಮತ್ತೇನಿಲ್ಲ. ಮೊದಲೊಬ್ಬ ಹೇಳಿದ್ದ, ಈಗ ನೀನ್ ಹೇಳಿದ್ಯಲ್ಲ, ನೀನು ಹಾಗೆ ಮಾಡ್ಕೊತೀಯ. ಒಂದೇ ಒಂದು ಮರ್ಯಾದಿಂದ ಇಲ್ಲಿಂದ ಹೋದ್ರೆ ನಿನಗೆ ಉಂಟದು? ನನಗುಂಟು. ಇಂಥದ್ದೇ ಹೌದಾದ್ರೆ ಈಗ ಇಷ್ಟೆಲ್ಲ ಮಾತಾಡುವ ಯುವ ಯಾರು? ನೀನು ಜನ ಯಾರು? ಮಾರಿ ಸಂತಾನ ನಾವು ಹೊಡಿಬೇಕು ಅಂತ ಮನಸ್ಸು ಮಾಡಿತ್ತು. ಅಲ್ಲ ಹೆಣ್ಮಕ್ಳು ಕೈ ಹಾಕಿತ್ತು ಹೆಣ್ಮಕ್ಳು. ನನ್ನ ಜೀವನದಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಹೆಣ್ಮಕ್ಕಳಿಂದ ಹೊಡಿಸಿ. ನೀವು ಹೆಣ್ಮಕ್ಕಳಿಂದ ಓಡಿಸುದು. ಯಾರ್ಯಾರ ಜಾಗದಲ್ಲಿ ಬಂದು ನೀರಾಟ ಆಡಿ ನಿಮಗೆ ಅಧಿಕ ವರ್ಷ ಯಾರ ಜಾಗ ನೀನು ಯಾರು ಅಂತ ಮೊದಲು ಹೇಳು. ನಾನು ಇಲ್ಲಿ ದ್ವಾರಪಾಲಕ, ಇಲ್ಲಿ ಕಾಯುವುದು. ಇಲ್ಲಿ ಬಾಗಿಲು ಉಂಟು. ಇದಕ್ಕೆ ಬಾಗಿಲು ಉಂಟು. ನಮ್ಮಲ್ಲಿ ಕಾಯಿಲೆ ನೀರಿಗೆ ಯಾರು ಬಾಗಿಲು ಹಾಕಿದ್ರು? ಇಲ್ಲಿ ದ್ವಾರವಿಲ್ಲ, ದ್ವಾರಪಾಲಕ ಆಗುದೇಗೆ ನೀನು? ನೀರಿಗೆ ಯಾರು ಬಾಗಿಲು ಹಾಕಿದ್ರು? ದ್ವಾರ ಇದ್ರೆ ಮಾತ್ರ ದ್ವಾರಪಾಲಕ, ಇಲ್ಲದಿದ್ರಿಲ್ವಾ? ದ್ವಾರಪಾಲಕ ಹೇಗೆ ಆಗ್ತೀಯಾ? ನೀವು ನಮ್ಮದೇ ಜನ ಆಗಿರ್ಬಹುದು, ಇದು ನಮ್ಮದೇ ಪ್ರದೇಶ ಅಲ್ಲ. ನೀವು ನೇಮಿಸಿದ ನಿಮಗೆ ಮರೆತಿರಬಹುದು. ಹಾಗಂತ ನೀವು ಹೇಳುದು ಈಗ ಕಿಟ್ಟ ಅಂತ ಹೇಳುದ? ಪರಿಚಯ ಕಾಣ್ತದೆ ಅವನಿಗೆ. ನಮ್ಮ ಕಿಟ್ಟ ಅಲ್ವ? ಮರ್ಯಾದಿಂದೆಲ್ಲ ಹೋದ್ರೆ ಇರ್ದದ್ದು ಉಂಟಲ್ಲ ನಮ್ಮ ಯಜಮಾನರಿಗೆ ನೀವು ಕಾಯುವ ಮತ್ತೆ ಹೇಳಿದೆಯಲ್ಲ, ಇದು ಜಾಗ ಯಾರದ್ದು? ಎಲ್ಲಿಗೆ ಯಜಮಾನ ನೀನು ಯಾರು? ಇದುವೇ ನಾನೇ ಇಲ್ಲಿ ಜಾಗ ಕಾಯುವವ. ಯಜಮಾನ ಚಿತ್ರಸೇನ. ಯಾರನ್ನು ಕಾಯುವ? ಯಾರು? ಚಿತ್ರಸೇನ ಯಾರು? ನೀನು ನಮ್ಮ ಯಜಮಾನ. ನಿನಗೊಬ್ಬ ಯಜಮಾನ ಇದ್ದಾನೆ. ಹೌದು. ನಿನಗಂತೂ ತಲೆ ಸರಿ ಇಲ್ಲ. ಅವ ಹೇಗಿದ್ದ? ಇವನೇ ಹೀಗೆ ಯಜಮಾನ ಹೇಗಿರ್ಬೋದು? ಅಲ್ಲ ಇವನಿಗೆ ಯಾವುದಿಲ್ಲ. ನಮಗೆಲ್ಲ ಸರಿ ಉಂಟು. ಇವನಿಗೆ ಸರಿ ಇಲ್ಲದವ್ರು ಇವನಿಗೆ ನಾವು ಇವರಲ್ಲಿ ಹೊಡಿಸುವ. ಇವರಿಗೆ ಅವ್ರಿಗೆ ಎರಡರಲ್ಲಿ ಕಟ್ಟಾಗ್ತದೆ. ಹೋಗ್ತಿರಲಿಲ್ಲ. ಅವರು ಹೊರಗೆ ಎರಡರಲ್ಲಿ ಹೊಡೆಯುವುದು. ನನ್ನಿಂದ ಪೆಟ್ಟು ತಿಂದು ಅಲ್ಲ, ನೀನು ಹೋಗಿ ಅಂದ್ರೆ ಹೆಣ್ಣು ಮಕ್ಕಳ ಕೈಯಿಂದ ನೀನೇ ಬಿಟ್ಟು ತಿಂತೀಯ. ಹೊಡಿಸುವುದು. ಮಾಡಿ ಮಾಡಿ
ಆಗಿದೆ ಇದು. ಸದಾಕಾಲವು ಸಕಲ ಲೋಕದ ಹಿತ ಬಗ್ಗೆ ಗಮನವನ್ನು ಹರಿಸುವ ನಾನು, ಅದರಲ್ಲೂ ಚಿತ್ರಸೇನನ ಹೆಸರು ಕೇಂದ್ರ ಸಾಕು. ಎಲ್ಲರೂ ಸದಾಕಾಲವು ಗೌರವವನ್ನು ಕೊಡುತ್ತಿದ್ದಾರೆ. ಯಾಕೆ? ಬಾಲ್ಯದಿಂದಲೇ ಸಂಗೀತವನ್ನು ಅಭ್ಯಾಸವನ್ನು ಮಾಡಿದವ ನಾನು. ದೇವಲೋಕದ ಸಭಾಸ್ಥಾನದಲ್ಲಿ ಶ್ರೇಷ್ಠ ಸಂಗೀತಗಾರ ಎಂಬುದಾಗಿ ಯಾರು ಹೇಳಿದಂತಾದ್ರೆ ನನ್ನ ಹೆಸರನ್ನು ಸೂಚಿಸುತ್ತಾರೆ. ನಮಗೆಲ್ಲರಿಗೂ ಕೇಳುವೊಬ್ಬ ದೇವೇಂದ್ರ, ಅವನ ಮಾತಿನಂತೆ ನಡೆದುಕೊಂಡು ಹೋಗ್ಬೇಕು ನಮ್ಮ ಕರ್ತವ್ಯ. ಎಂದಿನಂತೆ ಒಡ್ಡೋಲಕ ಮಡಿತಂತಹ ಸಮಯದಲ್ಲಿ ಎಲ್ಲರೂ ನನಗೆ ಗೌರವ ಕೊಡ್ತಿದ್ದಾರಲ್ಲ, ಯಾರದು? ಮತ್ತೆ ಕೆಲಸ ಬೇಕಂತ ಕೇಳ್ತೀನಿ ಯಾವಾಗ? ಕೆಲಸ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ಉದಾಸೀನ ಆಗ್ತದೆ. ಕೆಲಸ ಬೇಕು ಅಂತ ಕೇಳುದು, ಕೆಲಸ ಮಾಡ್ಬೇಕಾದ್ರೆ ಅದರಲ್ಲಿ ತೃಪ್ತಿ ಇತ್ತು. ಈಗೇನಾಯ್ತು? ಈಗ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ ಅನಿಸ್ತದೆ. ಅದ ಒಮ್ಮೊಮ್ಮೆ ಹಾಗೆಯೋ, ಒಮ್ಮೊಮ್ಮೆ ಮನಸ್ಸಿಲ್ಲದಾಗ ನಮಗೆ ಉದಾಸೀನ ಆಗುವುದು, ಮನಸ್ಸಿಗೆ ತೃಪ್ತಿ ಸಿಗುವುದಿಲ್ಲ. ಮನಸ್ಸಿಲ್ಲದಲ್ಲಪ್ಪ, ಇದೆಲ್ಲ ನೋಡ್ಬೇಕಾದ್ರೆ ಜೀವನದಲ್ಲಿ ಬದುಕಿಸಬಾರ್ದು ಅಂತ. ಯಾರು ನನ್ನನ್ನು ನೋಡ್ಬೇಕಾದ್ರೆ? ಅಲ್ಲ, ನಿಮ್ಮನ್ನು ನೋಡ್ಬೇಕಾದ್ರೆ. ನನ್ನನ್ನು ನಾನು ನೋಡ್ಬೇಕಾದ್ರೆ. ನಿನ್ನ ನೀನು ನೋಡುದು ಯಾಕ? ನಿನ್ನನ್ನು ನಿಮ್ಮವರು ನೋಡ್ಬೇಕು. ನಿಮ್ಮವರು ಯಾಕೆ? ಮತ್ತೆ ನೀವಲ್ಲ ಇಷ್ಟು ತನಕ ಸಾಕಿದ್ದು. ಸಾಕಿದ ಹೌದು, ಸಲಹಿದವು ನಾನು ಹೌದು. ಆದ್ರೆ ನೀನನ್ನು ನೋಡಿದಾಗ ಆಶ್ಚರ್ಯವಾಗ್ತದೆ. ಕೆಳಗಿದ್ದವ ನೀನು ಮೇಲೆ ಬಂದಿಲ್ಲ, ಈಗ ಯಾಕೆ ಬಂದದ್ದು? ಬರ್ಲಿಕ್ಕೆ ಕಾರಣ ಉಂಟು. ಏನೋ? ನೀವು ನನಗೊಂದು ಕೆಲಸ ಕೊಟ್ಟಿಲ್ಲ. ಕೊಟ್ಟಿದ್ದೇನೆ. ಕೊಡದಲ್ಲಿ ಎಲ್ಲಿ? ನಮ್ಮ ಈಜು ದೈತಾವನದಲ್ಲಿ ಸರೋವರದ ರಕ್ಷಣೆಗಾಗಿ. ಸರೋವರ ರಕ್ಷಣೆಗಾಗಿ ನನಗೆ ವಹಿಸಿದ್ದು ದೇವೇಂದ್ರ. ಆದ್ರೆ ನನ್ನ ಜನರು ನೀವಲ್ಲಿ ಇರ್ಬೇಕೆಂಬುದಕ್ಕೆ ಇರಬೇಕು, ನೋಡ್ಕೊಳ್ಬೇಕು ಅಂತ. ಹೌದು. ಯಾವ ಈಗ ಅದು ಅಲ್ಲಿಯ ಸ್ಥಳವನ್ನು ಬಿಟ್ಟು ಇಲ್ಲಿಗೆ ಬರೋದಕ್ಕೇನು ಕಾರಣ ಉಂಟು? ಏನಾಯ್ತು? ಒಬ್ಬಳೆ ಕುಳಿತುಕೊಳ್ಳೋದು ಬೇಸರವಾಯ್ತಾ? ಬೇಸರದಿಂದ. ಮತ್ತೆ ಇಂಥ ಅವಸ್ಥೆ ಏನಾಯ್ತು? ಇಲ್ಲಿಯ ತನಕ ಯಾರಿಗೂ ಆ ಸರೋವರಕ್ಕೆ ಬಂದದ್ದಿಲ್ಲ. 7-8 ಜನ. 7 ಜನ? ಒಬ್ಬರಲ್ಲ, ಇಬ್ಬರಲ್ಲ. ಸರಿ ಲೆಕ್ಕ ಮಾಡಿದೆ ನೀನು? ಸರಿ ಲೆಕ್ಕ ಮಾಡುದು ಅಂತ. ಒಬ್ರೊಬ್ರು ಮಾತಾಡ್ತಾರೆ. ಎಂತಂತ? ಹೆಂಗಸರು ಅವರು ಸಹ ಮಾತಾಡ್ತಾರೆ. ಅವ್ರು ಯಾಕೆ ಗಂಡಸರಿಂದ ಹೆಚ್ಚಿಗೆ ಹೆಂಗಸರೇ ಮಾತಾಡುದು. ನಿನ್ನನ್ನು ನೋಡಿದಾಗ ನಿನ್ನಲ್ಲಿ ಮಾತಾಡಿಸುವಂತ ಆಶಯ ಐತೇನು ಅವರಿಗೆ? ನಾನು ಕೇಳಿದೆ, ಏನು ಬಂದದ್ದು? ಯಾಕೆ ಬಂದದ್ದು? ತಿರುಗಲಿಕ್ಕೆ ಬಂದಿರಬಹುದು ನಮ್ಮ ಜಾಗದ. ತಿರುಗಲಿಕ್ಕೆ ಬಂದ್ರೆ ತೊಂದರೆ ಇಲ್ಲಪ್ಪ, ತಿರುಗಿ ಬಂದು ಹೋಗ್ತಾರೆ ಅಂತ ಹೇಳಿ. ಹೌದು. ಈ ನೀರಿನಲ್ಲೆಲ್ಲ ಆಟ ಆಡಿ. ನೀರೆಲ್ಲ ಆಟ ಆಡಿದ ಮಕ್ಕಳೇನವರು? ಮಕ್ಕಳ ಮತ್ತೆ ಬುದ್ಧಿ ಬಂದಿದೆ. ಬುದ್ಧಿ ಅಷ್ಟು ಬುದ್ಧಿ ಉಂಟು. ಬುದ್ಧಿ ಇಲ್ಲ ಹೀನರಾಗಿ ಮಾಡುದು. ಈ ಹೆಂಗಸರು ಮಾತ್ರವಲ್ಲ, ಗಂಡಸರು ಅವರ ಒಟ್ಟಿಗೆ ಸೇರಿ 3 ಹೆಣ್ಣು ಮಕ್ಕಳಿದ್ದಾರೆ. ದೇವ್ರೆ, ನೀವು ಮಾತಾಡ್ಲಿಕ್ಕೂ ಬಿಡುದಿಲ್ಲ, ನನ್ನನ್ನು ಮಾತಾಡ್ಲಿಕ್ಕೆ ಬಿಡುದು. ದೇವರಾಣೆಗಳು ಇಲ್ಲಿಯ ತನಕ ನನ್ನ ತಾಯಿಯೇ ಹೊಡೆದಿಲ್ಲ, ಆ 3 ಜನ ಹೊಡೆದಿದ್ದಾರೆ. ಇದೊಂದು ಅವಕಾಶವೇ ಏನೋ ನನ್ನ ಜೀವಮಾನದಲ್ಲಿ ಇಷ್ಟು ಪೆಟ್ಟು ತಿನ್ಬೇಕಂತ. ಹೌದಾ? ಇಷ್ಟರವರೆಗೂ ಆ ಪ್ರದೇಶವನ್ನು ಸೇರಿದವರು ಯಾರಲ್ಲ. ಒಂದು ವೇಳೆ ಬಂದರು ಕೂಡ ಸರೋವರದಲ್ಲಿ ಹಿಡಿದು ಆಟವಾಡುವವರು ಯಾರನ್ನು ಕೇಳಿದ ವಿಷಯವಲ್ಲ. ಇನ್ನು ಚರನೆಂದ ನುಡಿಯನ್ನು ಕೇಳಿದಾಗ ಆಶ್ಚರ್ಯವಾಗ್ತಿದೆಯಲ್ಲ. ಯಾರು ಗಂಡಸು ಹೆಂಗಸರೆಲ್ಲರೂ ಒಂದಾಗಿ ಬಂದು ಎಲ್ಲ ಕೇಳಿ ಆಡಿದ್ದಾರೆ. ಕೇಳದಿಷ್ಟು ಅಹಂಕಾರದಿಂದ ಇವರು ಮೆರಿಬೇಕಾದ್ರೆ ಅಲ್ಲಿಗೆ ಬಂದವರು ಯಾರು, ಯಾವ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದಾರೆ ಎಂಬುದಾಗಿ ವಿಚಾರಿಸಬೇಕಾದ ಕರ್ತವ್ಯ. ಸಕಲ ಸಿದ್ಧತೆಗಳೊಂದಿಗೆ
ಯಾರಂತ ನೋಡು. ಹೌದು. ಸರಿ ಕಣ್ಣು ಬಿಟ್ಟು ನೋಡು. ಯಾರಿದು? ಯಾರು? ನಮ್ಮವ. ಇಷ್ಟು ಜನ. ಹೌದು. ನೀವೆಲ್ಲ ಬಂದ್ರೆ ಕೌರವರ ಪಂಗಡದವರು. ಕೌರವನ ಪಂಗಡದವರು. ಹೌದೌದು. ನೀನ್ ಯಾರ? ಅವನ ಆತ್ಮೀಯ. ಕರ್ಣ ಅಂದ್ರೆ ನಾನೇ. ಓ ನೀನೇ ಅಲ್ವಾ? ನನಗೆ ಪ್ರಥಮ ಬಾರಿಗೆ ನೋಡುದು ನಿನ್ನ ಕಂಡಂತಹ ನೆನಪೇ ಇಲ್ಲ ನನಗೆ. ಯಾಕೆ ಗೊತ್ತಾ? ಯಾಕೆ? ಅದೆಷ್ಟೋ ಮಂದಿಯನ್ನು ನಾವು ಈ ಹಸ್ತಿನಾವತಿಯಲ್ಲಿ ಕಂಡಿದ್ದೇವೆ. ಹೊಸ ಮುಖ. ಹೌದು. ನಮ್ಮ ಹಾಗೆ ನೀನಲ್ಲ. ನಿನ್ನ ಹಾಗೆ ಅಲ್ಲ ನಾನು. ನಿನ್ನನ್ನು ನೋಡುವಾಗ ಈ ಜಲಕ್ಕೆ ಅಧಿಪತಿ ನೀನಾಹುದೇ? ಖಂಡಿತ ಅಲ್ಲ. ಜಲಕ್ಕೆ ಒಡೆಯ ಯಾರು? ರತ್ನಾಕರ. ಹೌದು. ಅವನನ್ನು ಬಿಟ್ಟರೆ ಮತ್ತೆ ಯಾರು ಇಲ್ಲ ಜಲಕ್ಕೆ ಒಡೆಯ. ಹೌದು ಅಲ್ವಾ? ಅವನೇನಲ್ಲ. ನಾನಲ್ಲ. ಹಾಗಾದ್ರೆ ನೀನು ಯಾರು? ನೀನು ಕೇಚರನಿರಬಹುದೇ? ನನ್ನ ಸಂಶಯ ನಿನಗೆ ಇರಬಹುದೇ? ಅವನಿರಬಹುದೇ? ಇವನಿರಬಹುದೇ? ಅಲ್ಲ ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದು. ಪ್ರಶ್ನೆ ಮಾಡಿದ. ನೀನು ಕೇಚರನೇ? ಹೌದು ಕೇಳ್ತಾರನೇ. ಹೌದು ಅಂತ ಆದ್ರೆ ಇಲ್ಲಿಗೆ ಈ ದ್ವೈತಾವನಕ್ಕೆ ಬಂದು ಈ ದ್ವೈತ ಸರೋವರದಲ್ಲಿ ನಾವು ಜಲಕೆಯನ್ನು ಆಡುವಾಗ ಪಾಪ ನನ್ನ ಮಡದಿಯನ್ನೊಮ್ಮೆ ನೋಡು. ವೈಶಾಲಿ, ನಾವು ಅರೆನಗ್ನ ಸ್ಥಿತಿಯಲ್ಲಿದ್ದದ್ದು. ಹೌದು. ಈ ಹೊತ್ತಿಗೆ ನಿನ್ನ ಪ್ರವೇಶ ಆಯ್ತಲ್ಲ ಪಾಪಿ, ನಿನ್ನ ಹೀಗೆ ಬಿಡುದಲ್ಲ. ನಿನ್ನನ್ನು ಹಗ್ಗದಿಂದ ಕಟ್ಟಿ ಆ ಕಡೆಗೆ ಎಸೆದು ಮತ್ತೆ ಈಗ ಜಾಲಕ್ಕೆ ಆರಂಭ ನಮ್ಮದು. ಅಂಗಾದಿ ಕರ್ಣಂದು ಹೀಗಿರುವಾಗ ಈ ಚಿತ್ರಸೇನದು ಹೇಗೆ? ನಿಮ್ಮದೆಲ್ಲ ಪ್ರಯೋಜನಕ್ಕಿಲ್ಲ. ಕೌರವನ ಮಿತ್ರ ಕರ್ಣನೆಂದರೆ ನೀನೆಯೋ? ನಿನ್ನ ಹಣೆ ಬರ. ನನ್ನ ಹಣೆ ಬರಕ್ಕೆ ಏನಾಗಿದೆ? ನಿನ್ನ ಯೋಗ್ಯತೆ ಏನಂತ ನನಗೆ ಗೊತ್ತಿಲ್ಲ ಎಂಬುದಾಗಿ ಭಾವಿಸ್ತೇನೆ. ನನ್ನ ಯೋಗ್ಯತೆ ಏನು? ಎಲ್ಲ ಗೊತ್ತಿದೆ ನನಗೆ. ಎಲ್ಲ ಗೊತ್ತುಂಟ? ಹೌದಪ್ಪ. ಯಾವುದು? ತಿನ್ನುವುದಕ್ಕೆ ಗತಿಯಿಲ್ಲದವ ನೀನು. ಮೊದಲು ಆ ಸಮಯದಲ್ಲಿ ತಿರುಗಾಟ ಮಾಡಿಕೊಂಡು ಬಂದೆ. ವಿದ್ಯಾಭ್ಯಾಸವಾಗ್ತಿದ್ದಂತೆ ಪರೀಕ್ಷಾ ರಂಗ. ಅಲ್ಲಿಗೆ ನೀ ಪ್ರವೇಶ ಮಾಡಿದೆ. ಏನು ನಿನ್ನ ತಂದೆ ತಾಯಂದಿರು ಮಾಡಿದಂತ ಪುಣ್ಯದ ಫಲವೇನು? ಆ ಕೌರವ ನಿನಗೆ ಆಸೆ ಕೊಟ್ಟ. ಆಮೇಲೆ ಅಧಿಪತಿ ಅಧಿಕಾರ ಅಂಗಾಧಿಪತಿ ನಾನು ಹೌದೌದು ಎಂಬ ಅಹಂಕಾರ ನಿನ್ನ ತಲೆಗಡೆ ಹೋಗಿದೆ. ಹೇಳಿದೆಯಲ್ಲ, ಹೆಂಡತಿಯೊಂದಿಗೆ ಕೆಲಕೆಯಲ್ಲಿ ನಾಡುವುದಕ್ಕೆ ನಾವೆಲ್ಲರೂ ಬಂದವರೆಂಬ ನಾಚಿ ಕರಗೆ ಹೋಗಿದ್ದಾಳೆ. ನಿನಗೆ ಇದೇ ಸ್ಥಳ ಬೇಕಿತ್ತ? ನಮಗೆ ಬೇಕಾಗಿ ನಿನ್ನ ಹಸ್ತಿನಾವತಿಯಲ್ಲಿ ಏನು ಬರಗಾಲ ಬಂದಿದೆ ನಿನಗೆ? ನಾವು ತಿರುಗಾಟಕ್ಕೆ ಹೊರಟದ್ದು. ತಿರುಗಾಟಕ್ಕೆ? ಹೌದೌದು. ತಿರುಗಾಟಕ್ಕೆ ಹೋಗುದು ತಪ್ಪೆಂಬುದಾಗಿ ನಾನು ಹೇಳುವುದಲ್ಲ. ಹಾಗಾದ್ರೆ ಯಾವುದೇ ಪ್ರದೇಶ ಸೇರಿದಂತಹ ಸಮಯದಲ್ಲಿ ಇದು ಯಾರ ಅಧಿಕಾರಕ್ಕೊಳಪಟ್ಟಿದೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗ್ತದೆ. ಅನಧಿಕೃತ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಲ್ಲದೆ ಕೇಳುವುದಕ್ಕೆ ಬಂದಂತ ನಮ್ಮವನಿಗೆ ಹೊಡೆದು ಕಳಿಸಿದ್ದೀರಾ? ನಾವು ಹೊರಟದ್ದಲ್ಲ, ಹೆಣ್ಮಕ್ಕಳಲ್ಲೇ ಹೊಡಿಸಿದ್ದು. ಹೌದಾ? ಗಂಧರ್ವ ಲೋಕಾಧಿಪತಿ ನಾನು. ಹೌದಾ? ವಿಚಾರಿಸುವುದಕ್ಕಾಗಿ ಬಂದಿದ್ದೇನೆ. ಹೌದಾ? ಬಾಯಿ ಅಪರಾಧವಾಯ್ತು ಕ್ಷಮೆ ಕೇಳಿದ್ರೆ ಬದುಕುದಕ್ಕೆ ಬಿಟ್ಟಿಲ್ಲ. ಕಾಲು ಹಿಡಿದು ನೆಲಕ್ಕೆ ಸಂದರ್ಭ ದಾರಿಗೆ ಅಡ್ಡವಾಗಿ ಬಂದವ ಇನ್ನ ಚಾರಕ ವಿಚಾರಿಸುವುದಕ್ಕೆ ಹೋದಾಗ ಇದು ನಮ್ಮದು, ಇಲ್ಲಿ ಅಧಿಕಾರಿ ನಾವು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ನಮ್ಮ ದಾರಿಗೆ ಅಡ್ಡ ಬರಬೇಡ. ಅಡ್ಡ ಬಂದ್ರೆ ಹಿಡಿದಂತ ಕಟಾರಿಂದ ಕೈಕಾಲು ಕಡಿದ
ಬಂದು ನಮಗೆ ನೀನು ಎದುರು ಮಾತನಾಡ್ತಿದ್ಯಾ? ಇದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಮೂಢರಿಗೆ ಬುದ್ಧಿ ಹೇಳುದಂತಾಯ್ತು. ಮೂಢ ಅಂದ್ರೆ ಅಣ್ಣನ ಹೇಳಿದಲ್ಲ, ನಿನ್ನನಿಗೆ ನಿನಗೆ ಎಷ್ಟು ನೀತಿ ಮಾತನ್ನು ಹೇಳಿದ್ರು ಅದು ಹೇಗಾಗ್ತಾ ಗೊತ್ತುಂಟಾ? ಹೇಗೆ? ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಬುದ್ಧಿ ಮಾತು ನಿನಗೆ ಪಥ್ಯವಾಗುದಿಲ್ಲ. ನಿನಗೂ ಬುದ್ಧಿ ಮಾತನ್ನೇ ಹೇಳುದು ನಾನು. ಬುದ್ಧಿ ಮಾತು ಪಥ್ಯವಾಗದಿದ್ರೆ ಮಾಡಬೇಕಾದ ಏನು? ದಂಡಂ ದಶ ಅವನನ್ನು ಹೊಡೆದು ಕಳುಹಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಬಂದವನಿದೆಯಾ? ಬಂದಂತ ನೀನು ಹಿಂದೆ ಹೋದಂತಾದರೂ ಹೊಡಿತು ಹೋಗಲಿದೆ ನಿನ್ನ ಶಿರವನ್ನು ತೆಗೆದು ಒನ್ನೊಮ್ಮೆಗೆ ಚಕ್ರವರ್ತಿ ಕೌರವೇಶ್ವರ ಈ ಕಾಡನ್ನು ಸೇರಿದವ ದ್ವೈತಾವನ ಅನ್ನುವಂಥದ್ದನ್ನು ಚೆನ್ನಾಗಿ ಬಲ್ಲವು. ಆದರೆ ಕಾಲಹರಣ ಮಾಡುವುದಕ್ಕೆ ಬೇಕಾಗಿ ನಮ್ಮವರ ಜೊತೆಯಲ್ಲಿ ವರದಿಯರ ಜೊತೆಗೂಡಿ ಈ ಕಾಣುವಂತ ಸರೋವರದಲ್ಲಿ ಕೇಳಿ ಆಡುವ ನಿನ್ನವನೇ ಒಬ್ಬ ಬಂದ ಅಡ್ಡಿಪಡಿಸಿದ. ಆಮೇಲೆ ಬಂದವನು ನೀನು. ಯಾರು ನೀನು? ಯಾಕೆ ನಮ್ಮನ್ನು ಕೆಳಕ್ಕಿದೆ? ಅದು ಅಗತ್ಯ ಇಲ್ವೇನೋ ಎಂಬುದಾಗಿ ಹೇಳ್ತಾರೆ. ನೀನು ಹೇಳಿದೀನು ಕಾಡಿನಲ್ಲಿರುವಂತ ಸಿಂಹಕ್ಕೆ ಯಾರ ಅದ್ರ ಪಟ್ಟಾಭಿಷೇಕ ಮಾಡ್ತಾರ? ಮಾಡುವುದಿಲ್ಲ. ಎಷ್ಟೋ ಮಂದಿ ಹಿರಿಯವರಿದ್ರು ಕೂಡ ಆಕ್ಷೇಪಣೆ ಮಾಡಿದ್ದಿಲ್ಲ. ಸಿಂಹದಂತೆ ನಾನೇ ಸ್ವಯಂ ಚಕ್ರವರ್ತಿ ಆಗಿದ್ದೇನೆ. ಅಧಿಕಾರಾದಾಹದಿಂದ ಅದೆಷ್ಟೋ ಕ್ಷತ್ರಿಗಳ ಮಾಡಿದವ ನೀನು. ಆ ವಿಷಯಕ್ಕೆ ನಾನು ಆಲೋಚನೆ ಮಾಡುವುದಿಲ್ಲ. ಘೋಷಯಾತ್ರೆಗೆ ಬಂದವ ನಾನು ಎಂಬುದಾಗಿ ಹೇಳಿದೆ. ತಪ್ಪಲ್ಲ, ಬನ್ನಿ ತಿರುಗಾಟ ಮಾಡಿ. ಅದ್ರಲ್ಲೂ ವೈದ್ಯೊಬ್ಬರವರು ಸೇರಿದ್ದೀರಿ ನೀವು. ಸರೋವರಕ್ಕೆ ಇಳಿದು ನೀನು ಮಾತ್ರವಲ್ಲ, ನಿಮ್ಮ ಜೊತೆಯಲ್ಲಿ ಹೆಂಗಳೆಯರಿದ್ದಾರೆ. ಸರೋವರ ಕಂಡಾಗ ಸ್ನಾನ ಮಾಡಬೇಕು ಅಂತ ಮನಸ್ಸಾಗುತ್ತದೆ. ಸ್ನಾನ ಮಾಡು ತಪ್ಪಲ್ಲ, ಆದರೆ ಆ ಸರೋವರ ಯಾರ ಅಧಿಕಾರಗೊಳ್ಳಬಟ್ಟಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಿತ್ತು. ನೀನು ಮೊದಲ ದಪ್ಪ ಅಕ್ಷರದಲ್ಲಿ ಬರೆದು ಹಾಕಬೇಕಿತ್ತು. ಹಾಕಿದೀಯಾ? ಅದಕ್ಕಾಗಿ ರಕ್ಷಕರನ್ನು ನೇಮಿಸಿದೆ ನಾನು. ಅವರು ನಾವು ಮುಳುಗಿದ ಮೇಲೆ ಬಂದದ್ದು. ಆಯ್ತು,
ಬಂದು ವಿಚಾರಿಸುತ್ತಾ ಸಭೆಯಲ್ಲಿ ತಿಳಿಯದ ಅಪರಾಧ ಮಾಡಿದೆ ಎಂಬುದಾಗಿ ನೀವು ಕೇಳಬಹುದಿತ್ತು. ಹಾಗೆ ಮಾಡಲಿಲ್ಲ. ನೀವೆಲ್ಲರೂ ಒಂದಾಗಿ ಆ ಪಾಪ ಬಡ ಪಾಯಿಗೆ ಹೊಡೆದು ಕಳುಹಿಸಿದ್ದೀರಲ್ಲ. ಆ ಮಾರಿ ಹಿಡಿದವ ಬಡಪಾಯ ಅಂತವನಿಗೆ ಮದ್ದಾರಿಯುವುದು ನಮ್ಮ ಹೆಣ್ಮಕ್ಕಳಿಂದ ಹೊಡಿಸಿದ್ದು. ಅವನನ್ನು ಯಾಕೆ ಅಲ್ಲಿ ನೇಮಿಸಿ ಗೊತ್ತುಂಟ? ಯಾರಿಗೆ ಗೊತ್ತು? ನೀನು ಹೇಳಿದ್ರೆ ಸ್ವಲ್ಪ ಮಾತನಾಡುವ ಚಟ್ಟ ಅವನಿಗೆ. ಆದ್ದರಿಂದ ಅವನನ್ನು ಅವರೇ ಆಗ್ಬೇಕೆಂಬುದಕ್ಕೆ ರಕ್ಷಣೆಗೆ ನೇಮಿಸಿದ. ಪುಣ್ಯಕ್ಕೆ ಅಲ್ಲೇ ಇದ್ದಾನೆ. ಹೌದು, ನನ್ನ ಇವತ್ತಿದ್ದಾನೆ, ದೂರನ್ನು ಕೊಟ್ಟಿದ್ದಾನೆ. ಕೊಟ್ಟ ಮೇಲೆ ವಿಚಾರಿಸಬೇಕದು ಕರ್ತವ್ಯ ತಾನೆ. ನಾನು ಯಾರು ಗೊತ್ತಾ? ಚಿತ್ರಸೇನ ಮೇಲಿನವ. ಇಲ್ಲಿಗೆ ಬರುವುದಕ್ಕೆ ಅಧಿಕಾರ ಉಂಟು. ಅದು ಇಷ್ಟು ಜಾಗ ನಮಗೆ ಸಿಕ್ಕಿದೆ. ಅದು ದೇವರ ಕೊಟ್ಟಂತ ಅಧಿಕಾರ. ಈ ಸರೋವರದ ರಕ್ಷಣೆ ಮಾಡಬೇಕು ಚಿತ್ರಸೇನ ಎಂಬುದಾಗಿ. ಒಂದು ವೇಳೆ ನಾವು ರಕ್ಷಣೆ ಮಾಡದೆ ಹೋದಂತಾಗಲಿ ಅವರಿಗೆ ಕೊಟ್ಟ ಮಾತನ್ನು ತಪ್ಪಿ ನಡೆದಂತಾಗ್ತದೆ. ಆದ್ದರಿಂದಲೇ ವಿಚಾರಿಸುವುದಕ್ಕೆ ಬಂದವ ನಾನು. ಗೌರವೇಶ್ವರ ಎಂಬ ಅಹಂಕಾರದಿಂದ ತಲೆಗಡಲಿದಂತೆ ಆ ಪಿತ್ತವನ್ನು ಇಳಿಸಿದೆ. ಮಾತಾಡು. ನಾನು ಚಕ್ರವರ್ತಿ ಮನಚಂದ್ರವ್ವ, ಚಕ್ರವರ್ತಿ ಅಂತ ಹೇಳಿ ಮಗನೇ ಮಾತಾಡೋಕೆ ಬಿಟ್ಟು ಎಷ್ಟು ಮಾತಾಡ್ತಾನೆ. ನಿಮ್ಮನ್ನ ಮುಗಿಸುವುದಲ್ಲ, ನಿನ್ನನ್ನು ಅಷ್ಟು ಬೇಗ ಮುಗಿಸುವುದಕ್ಕೆ ಬಿಡುವ ನಾನಲ್ಲ. ಯಾಕೆ ಬಿಟ್ಟರೆ ಇನ್ನು ಹೋಗ್ತೀನಿ. ನೀನು ಹೋದ ಮೇಲೆ ಆಮೇಲೆ ಒಂದು 6 ದಿನ ಕಳೆದ ಮೇಲೆ ಪುನಃ ನೀನು ಹೆಂಡತಿ ಕರೆದುಕೊಂಡು ಬರ್ತೀನಿ. ನಿನ್ನ ಕೈಯಿಂದ ನಾನು ಸೋತಿದ್ದೇನೆ. ಉಳಿದವರಿಗೂ ಗೊತ್ತಾಗುವುದಿಲ್ಲ. ಹೇಗೆ ಬಂದಿದ್ದೇನೋ ಹಾಗೆ ಅಸ್ಥಿರವಾಗಿ ಹೋಗ್ತೇನೆ. ಅಲ್ಲ, ನಿನ್ನನ್ನು ಒಮ್ಮೆ ಬಿಟ್ಟು ನಿನ್ನನ್ನು ಹೋಗುವುದಕ್ಕೆ ಬಿಟ್ಟೇನೆ ತಾನೆ. ನಿನ್ನ ಯಾರಿಗೂ ಹೇಳುವುದು ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಎಂಬುದಾಗಿ ಎಲ್ಲ ಎದುರು ಕೊಚ್ಚಿಕೊಂಡು ಬರ್ತೀಯಲ್ಲ. ಈಗೆಲ್ಲರಿಗೂ ಗೊತ್ತಾಗ್ಬೇಕು ಕ್ಷೇತ್ರದ ಮಹಿಮೆ. ಕ್ಷೇತ್ರ ಮಹಿಮೆ, ಈ ಕ್ಷೇತ್ರದ ಮಹಿಮೆ ಏನು ಎಂಬುದನ್ನು ನಾ ತೋರಿಸ್ಕೊಡ್ತೇನೆ. ಅದಕ್ಕಾಗಿ ನಾಗಪಾಶದಿಂದ ಬಂಧಿಸಿದ್ದೇನೆ. ಅದು ನನ್ನ ತವರಿಗೆ ನಾಗಭಾಷೆ. ನೀವು ಅಷ್ಟು ಸ್ವಲ್ಪ ಹಗ್ಗದಲ್ಲಿ ಕಟ್ಟಿ ಹಾಕಿದ್ರೆ ನಿಮ್ಮವರು ಬಂದು ಬಿಡಿಸಿಕೊಂಡು ಹೋಗ್ತಾರೆ. ಇದನ್ನು ಬಿಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮತ್ತೊಬ್ಬರಿಗೆ ಗೊತ್ತಾದ್ರೆ ಇದು ನಮ್ಮ ಮರ್ಯಾದೆಯ ಪ್ರಶ್ನೆ. ಅದು ಕೂಡ ನೀನು ಬದುಕುವುದಕ್ಕಾಗಿ ಯಾರ ಕಾಲದಲ್ಲಿ ಹಿಡಿತಿ ಅಂತ ನನಗೆ ಗೊತ್ತಾಗಿದೆ. ಆದ್ದರಿಂದ ನೀನು ಹಸ್ತಿನವತ್ತಿಗೆ ಹೋಗುದಲ್ಲ. ಇನ್ನು ಮುಗಿಸಿಲ್ವ? ಇನ್ನುಂಟು. ನಾನು ಮುಗಿಸಿ ಕುಡಿಯುವುದಕ್ಕೆ ನೀರು ಮತ್ತೆ ತಿನ್ನುವುದಕ್ಕೆ ಆಹಾರ ಯಾವುದು ಇಲ್ಲದೆ ಇಲ್ಲೇ ಬಿದ್ದುಕೊಂಡು ಇರಬೇಕು. ನೀರು ಮತ್ತೆ ಹೊಟ್ಟೆ ತುಂಬ ಊಟ ಮಾಡದೆ ಮಲಗಿದ ಜನವೇ. ನೀನು ಅಷ್ಟು ತಿಂದು ಈಗ ನಿನಗೆ ಗರ್ವ ಬಂದದ್ದು. ಅತ್ತಿದ್ದು ನನಗೆ ಯಾವುದೇ ಇಲ್ವಾ? ಆ ಗರ್ವವನ್ನು ಎಲ್ಲಿ ಅಂತಂದು ಮಾಡ್ಬೇಕಾಯೋ. ಇಲ್ಲೇ ಬಿದ್ದುಕೊಂಡು ಇರಬೇಕು. ಜನಪಗಿಳ ಮಾನುಮದಿದ ಹಿರಿದು ದುಃಖದಿ ಗರಗುತ್ತಲೇ ಮೈದುನರ ಹೆಂಡತಿ ಬೆರದಿ ಪಾಂಡವರೆಡೆಗೆ ನಡೆದನು. ಸಂತೋಷದಿಂದಲೇ ವನವಿಹಾರವನ್ನು ಮಾಡ್ತಾ ಸಾಗಿದವರು ನಾವು. ಆದ್ರೆ ಸಂತೋಷ ಎನ್ನುವುದು ನಮಗೆ ಶಾಶ್ವತವಾಗಿ ಉಳಿಯದೇ ಹೋಯ್ತಲ್ಲ. ಕಣ್ಣೀರು ಹರಿಸುವಂತ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಒದಗಿ ಬಂತಲ್ಲ ಶಿವನೇ. ಏನು ಆ ಮನಕ್ಕೆ ಹೋದವರು ನಾವು ಸತ್ಯ. ಚಾರಕನಾಡಿದ ಬರುವುದು ಬೇಡ, ಅದು ಸರಿಯಲ್ಲ ಎನ್ನುವ ಹಾಗೆ. ಆದ್ರೆ ಅವನನ್ನು ದಂಡಿಸಿದ್ದೇವೆ. ಅದೆಲ್ಲ ಅದಕ್ಕೂ ಮೊದಲು ಋಷಿಮುನಿಗಳನ್ನು ನಾವು ಪೀಡಿಸಿದವರು. ಅದರ ಪರಿಣಾಮ ಹೀಗಾಯಿತು ನಮ್ಮ ಜೀವನದಲ್ಲಿ. ಚಿತ್ರಸೇನ ಎನ್ನುವ ಗಂಧರ್ವ ನನ್ನವರನ್ನು ಹಿಡಿಬರಿ ಕಟ್ಟಿ ಕರೆದೊಯ್ದಿದ್ದಾನೆ. ಆದ್ರೆ ಏನು ಮಾಡೋಣ, ನಮ್ಮಲ್ಲಿ ಕರ್ಣ ಶಕುನಿ ಎಲ್ಲ ಇದ್ರು ಯಾರಿಂದಲೂ ಅವರನ್ನು ಬಿಡಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನನ್ನವರನ್ನು ನಾನು ಬಿಡಿಸುವುದಾದ್ರೂ ಹೇಗೆ? ಇಲ್ಲ, ನಾನು ಅಳುತ್ತಾ ಇದ್ದೇನೆ ಅಂತಾದ್ರೆ ದಾರಿ ಸಿಗದು ನನಗೆ. ಹಾಗಿದ್ರೆ ಇರುವುದು ಒಂದೇ ದಾರಿ. ಧರ್ಮದ ಸಾಕಾರ ಮೂರ್ತಿ ಎನಿಸಿದಂತಹ ಧರ್ಮರಾಜ ಅವರ ಬಳಿಗಾಗಿ ಸಾಕ್ತೇನೆ. ಅಂಗಿಯ ತೊಳೆಯುತ್ತ ವಂದಿಸಿಕೊಂಡಿದ್ದೇನೆ ಭಾವ. ಭಯರದ ಭಕ್ತಿಯಲಿ ಪ್ರಿಯನ ಪ್ರಾಣವ ಕಾಯಬೇಕೆಂದು ನಿನ್ನ ಪ್ರಿಯನ ಪ್ರಾಣ
ಗತಿ ಇದೆ. ಮತ್ತೊಮ್ಮೆ ನಿಮ್ಮ ಪವಿತ್ರ ಪಾದಗಳಿಗೆ ಎರಗಿಕೊಂಡವಳಿದ್ದೇನೆ. ಶುಭವಾಗಲಿ. ಸುಖದ ಸುಪ್ಪತ್ತಿಗೆ ಮೆರೆದಾಡಿದವರು ನಾವು. ಅಡಿಗಡಿಗೂ ನಿಮಗೆ ಆಗಬಾರದಂತಹ ಮಾಡಬಾರದಂತಹ ಹಿಂಸೆಗಳನ್ನು ನಾವು ಮಾಡಿದ್ದೇವೆ. ಅದೇನು ಮಾಡೋಣ ಹೇಳಿ? ಕಾಮ್ಯ ಕಾವನದಲ್ಲಿ ಕಷ್ಟದ ಜೀವನವನ್ನು ನೀವು ಸಾಗಿಸುತ್ತೀರಿ ಅನ್ನೋದನ್ನು ಅರ್ಥೈಸಿಕೊಂಡವಳು ನಾನು. ಆದ್ರೆ ನಮ್ಮವರೆಲ್ಲ ಜೊತೆಯಾಗಿ ಬಂದು ನಿಮ್ಮನ್ನು ಹೀರಾಯವಾಗಿ ನೋಡಬೇಕೆನ್ನುವ ಉದ್ದೇಶವೋ ಏನು? ಘೋಷಯಾತ್ರೆಯ ಮುಖೇನವಾಗಿ ವನವನ್ನು ಸೇರಿಕೊಂಡವರಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ಮಲ್ಲಿಕರ ಮುಗಿದು ಸೆರಗೊಟ್ಟಿ ಬೇಡುವುದಿಷ್ಟೇ, ನನ್ನ ಪ್ರಾಣನಾಥನ ಪ್ರಾಣವನ್ನು ಉಳಿಸಬೇಕು. ನಿನ್ನ ಪ್ರಾಣನಾಥನಿಗೆ ಕಷ್ಟವೇ? ಹೌದು. ಭೂಮಿ ಬದಿಗಿಳುವಾನು ಮದುವೆನು ಪ್ರೇಮದಲ್ಲಿ ಬೀಳೆತ್ತಿ ಬಳಿಕ ಭೀಮಸೇನನ ಕರೆದು ಕರುಣಿಗಳ ರಥನು ಉಳಿದನು. ಕೌರವೇಶ್ವರನಿಗೆ ಒದಗಿದಂತಹ ಕಷ್ಟದ ಕುರಿತಾಗಿ ನನ್ನ ಪಾದ ಮೂಲವನ್ನು ಸೇರಿಕೊಂಡು ಕಣ್ಣೀರಿನ ಮೂಲಕವಾಗಿ ನನ್ನ ಪಾದವನ್ನೇ ತೊಳೆಯುತ್ತ ಏನು ಪತಿಯನ್ನು ರಕ್ಷಿಸಬೇಕು ಎಂಬ ಹಾಗೆ ಗೋಗರಿಯುತ್ತಾ ಇದ್ದ. ನಿಜ. ಹಸ್ತಿನಾವತಿಯ ಅನಭಿಷಿಕ್ತ ಸಾಮ್ರಾಟ ಕೌರವೇಶ್ವರ, ಅವನ ಮಡದಿಯಾಗಿ ನೀನು ಕಣ್ಣೀರಿಳಿಸಬಾರ್ದಮ್ಮ. ನಿಮ್ಮ ಜೀವನ ಹಾಗೆಲ್ವೇ? ಒಂದು ನಾನಿದೆರಡು ಮುಖಗಳಂತೆ ನೀವು ಜೀವಿಸುವವರು. ಅದರಲ್ಲಿಯೂ ತಮ್ಮನೇ ಮುಖ್ಯವಾಗಿ ಇದ್ದಾನಲ್ವಾ? ಚಂದ್ರವಂಶದ ಸೊಸೆಯಾಗಿ ಹೌದು. ನಿನ್ನ ಕಣ್ಣಲ್ಲಿ ನೀರು ಬರುವುದು ನಮ್ಮ ಕುಲಕ್ಕೆ ಭೂಷಣವಾದಂತಹ ನನ್ನ ಪರಿಸ್ಥಿತಿ ಎಲ್ಲಿವರೆಗೆ ತಲುಪಿದೆ ಭಾವನವರೇ? ಕೌರವೇಶ್ವರನಿಗೆ ಒದಗಿದಂತಹ ಕಷ್ಟ ಬೇರೆ ಅಲ್ಲ, ನಮಗೆ ಒದಗಿದಂತಹ ಕಷ್ಟ ಬೇರೆ ಅಲ್ಲ. ಏನು ಮಾಡೋಣ ಹೇಳಿ? ಅದನ್ನು ನಿವಾರಿಸಬೇಕಾದದ್ದು ನಮ್ಮ ಪ್ರಮುಖ ಆದ್ಯತೆಯೇ ಸರಿ. ಭಾವಯ್ಯ, ಉಪವನಕ್ಕೆ ಹೋದವರು ಸತ್ಯ, ಆದ್ರೆ ಅದು ನಮ್ಮದು ಎನ್ನುವ ಹಾಗೆ ಅಹಂಭಾವ ನಮ್ಮಲ್ಲಿತ್ತು. ಆದ್ರೆ ಅದು ಚಿತ್ರಸೇನ ಆಡಳಿತಕ್ಕೆ ಒಳಪಟ್ಟಿತ್ತಂತೆ. ನಮ್ಮವನಿಗೆ ಅವನಿಗೆ ಯುದ್ಧವಾಯಿತು, ನಮ್ಮವರು ಕೈ ಸೋತ್ರು. ಅಷ್ಟಕ್ಕೆ ಸುಮ್ಮನಿರ್ಲಿಲ್ಲ ಚಿತ್ರಸೇನ, ಹೆಡೆಮರಿ ಕಟ್ಟಿ ಬಂದು ಕರೆದೊಯ್ದಿದ್ದಾರೆ. ಏನಾಗುತ್ತದೋ ಭಾವಯ್ಯ, ಏನಾಗುತ್ತದೆ? ಚಿತ್ರಸೇನನ ಮೂಲಕವಾಗಿ ಬಂಧಿಸಲ್ಪಟ್ಟಂತಹ ಕೌರವೇಶ್ವರನ ಬಿಡುಗಡೆ ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ಆದ್ರೆ ನೀವೇ ನಮ್ಮವರನ್ನು ಉಳಿಸಬೇಕು ಭಾವಯ್ಯ. ಸಮರ್ಥವಾದವನು ನಾನಲ್ವ, ಮತ್ತೆ ಯಾರಲ್ಲಿ? ನನ್ನ ಅನುಜನಾದಂತಹ ಭೀಮಸೇನನಿದ್ದಾನೆ. ಎಲ್ಲಿದ್ದೀಯೋ? ಎಲ್ಲಿದ್ಯೋ ನೀನು? ನಿನ್ನನ್ನೇ ಕಾಯ್ತಾ ಇದ್ದೆ. ಒಳಗೆ ಯಾವಾಗ ಕರೀತಾ ಇದ್ದೆ? ನಿನಗೆ ತಿನ್ನುವುದಕ್ಕೊಂದು ಸಿಕ್ಕಿದ್ರೆ ಸಾಕಾಗ್ತದೆ, ಬೇರೆ ಯಾವ ಯೋಚನೆಯೂ ಇಲ್ಲ ನಿನಗೆ. ನಮ್ಮವರಿಗೆ ಕಷ್ಟ ಬಂದಿದೆ ಎಂಬ ಹಾಗೆ ಭಾನುಮತಿ ದೇವಿ ಬಂದು ನನ್ನ ಪಾದಮೂಲದಲ್ಲಿ ಕಣ್ಣೀರಿಳಿಸುತ್ತಾ ಇರುವಾಗ ನೀನು ಒಳಗಿರುವುದು ಸರಿಯಾ? ಕೌರವೇಶ್ವರನಿಗೆ ತೊಂದರೆ ಎದುರಾಗಿದೆ, ಚಿತ್ರಸೇನ ಅವನನ್ನು ಬಂಧಿಸಿದ್ದಾನೆ, ಅವನನ್ನು ಬಿಡಿಸಿಕೊಂಡು ಬರಬೇಕು. ಅದಕ್ಕಾಗಿ ನೀನು ತೆರಳಬೇಕು. ಕೌರವೇಶ್ವರನನ್ನು ಬಂಧ ಮುಕ್ತಗೊಳಿಸಬೇಕು. ಅದಕ್ಕಾಗಿ ನೀನು ಹೋಗಬೇಕು. ಆ ದುಷ್ಟನನ್ನು, ಆನು ನೀಚನನ್ನು, ಯಾರು ಕೌರವನೇ? ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿದವನು, ನಮಗೆ ಕಪಟದ ಜೂಜನ್ನಾಡಿ ಕಾಡಿಗೆ ಅಟ್ಟಿದವನು. ಅಷ್ಟು ಮಾತ್ರವಲ್ಲ, ಎಷ್ಟೋ ಬಾರಿ ಅನ್ಯಾಯವನ್ನು ಮಾಡಿದವ. ಈಗ ಚಿತ್ರಸೇನಲ್ಲ ಬಂಧಿಸಿತ್ತು, ನಿಜವಾಗಿ ಆತನನ್ನು ನಾನು ಬಂಧಿಸಬೇಕಿತ್ತು. ಆದ್ದರಿಂದ ಈ ಕೆಲಸವನ್ನು ಮಾಡುವುದಕ್ಕೆ ನನಗಾಗುವುದಿಲ್ಲ. ಏನು ಈ ರೀತಿಯಾಗಿ ಮಾತಾಡುವುದು ಸರಿ ಆಗುವುದಿಲ್ಲ. ಯಾಕೆ? ಕೌರವೇಶ್ವರನೇನು ಅನ್ಯನಲ್ಲ, ನಮ್ಮವನೇ ಇದ್ದಾನೆ, ನಮ್ಮ ವಂಶದವನೇ ಇದ್ದಾನೆ. ನಮ್ಮವನಾದ್ರೂ ಆತ ದುಷ್ಟನಲ್ವಾ? ಇದುವರೆಗೆ ನಮ್ಮ ಏಳಿಗೆಗೆ ಬೇಕಾಗಿ ಏನಾದ್ರೂ ಬಯಸಿದ್ದು? ಆ ಕೆಟ್ಟ ಕ್ಷಣದಲ್ಲಿ ಅವನ ಕೆಟ್ಟ ಆಲೋಚನೆಯಿಂದಲಾಗಿ ನಮಗೆ ಕಷ್ಟ ಒದಗಿ ಬಂದದ್ದೇನೋ ಸತ್ಯ. ಆ ಕಷ್ಟವನ್ನೇ ನಾವು ಯೋಚಿಸಿಕೊಂಡು ಈ ಮೂಲಕವಾಗಿ ಹಗೆಯನ್ನು ಸಾಧಿಸುವುದು ತರವಲ್ಲ.
ಆ ಕಾರಣದಿಂದಲಾಗಿ ಹೇಳುತ್ತಾ ಇದ್ದೇನೆ. ಏನು ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಮಾತು ಯಾವುದು? ಶಾಸ್ತ್ರ ಧರ್ಮ ಎನ್ನುವಂಥದ್ದು. ಧರ್ಮ ಕ್ಷತ್ರಿಯ ಧಾರ್ಯತೆ ಚಾಪಂ ನಾರ್ಥ ಸದ್ಗೋ ಭವೇತಿಥಿ. ಯಾರ ಆರ್ತರಿದ್ದಾರೆ ಅಂತವರ ಆರ್ತನಾದವನ್ನು ದಮನಿಸುವುದಕ್ಕಾಗಿ ಕ್ಷತ್ರಿಯರ ಆಯುಧ ಪಾಣಿಗಳಾಗಬೇಕು ಎಂಬುದು ಕ್ಷಾತ್ರ ಧರ್ಮ ಹೇಳುವಂತಹ ಮಾತು. ಆದ್ದರಿಂದಲೇ ಹೇಳುವುದು, ಈ ಸಮಯದಲ್ಲಿ ದೀನರಾಗಿ ಬಂದಂತವರನ್ನು ರಕ್ಷಿಸಬೇಕಾದದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕಾದ್ರೂ ನೀನು ಧರ್ಮದ ಕುರಿತಾಗಿ ಯೋಚಿಸಿ ಆದ್ರೂ ಈ ಕಾರಣಕ್ಕೆ ನೀನು ಹೋಗಬೇಕಾಗುತ್ತದೆ. ಇದು ಧರ್ಮವ? ಇದು ಧರ್ಮ ಅಲ್ಲ, ಇದು ನಮ್ಮ ಕರ್ಮ. ಆದುದರಿಂದ ನಾನು ಈ ಕೆಲಸಕ್ಕೆ ಹೋಗುವುದಿಲ್ಲ. ನಮ್ಮವರನ್ನು ನೀವು ರಕ್ಷಿಸುತ್ತೀರೆನ್ನುವ ಹಾಗೆ ಭರವಸೆ ಹೊತ್ತು ನಾನು ಬಂದವಳು. ಸಹಸ್ರ ಗಜತ್ರಾನಿಯಿಂದ ನೆಗಲ್ತೆಯನ್ನು ಪಡೆದಂತಹ ಭೀಮನೇ ಹೇಗೆ ಹಿಂದೇಟು ಹಾಕಿದ್ನಲ್ಲ, ಹಾಗಿದ್ರೆ ನಮ್ಮವರ ಪರಿಸ್ಥಿತಿ ಏನು? ದುಃಖಿಸಬೇಡಮ್ಮ, ಸ್ವಲ್ಪ ಮುಂಗೋಪಿಯವ. ಹಿಂದೆ ನಡೆದಂತಹ ಘಟನೆಯ ಕುರಿತಾಗಿ ಯೋಚಿಸುತ್ತಾ ಈ ರೀತಿಯ ಮಾತುಗಳನ್ನು ಆಡಿದ್ದಾನೆ ಎಂದ ಮಾತ್ರ ಮಾಡಲು ನಾವು ಮಾಡಬಾರದನ್ನೆಲ್ಲ ಮಾಡಿದ್ದೇವಲ್ಲ. ನಿನ್ನ ಪತಿಯನ್ನು ರಕ್ಷಿಸುವುದಕ್ಕೆ ಯಾರು ಇಲ್ಲ ಎಂಬ ಹಾಗೆ ಯೋಚಿಸಬೇಡ. ಅಂದ್ರೆ ಮಧ್ಯಮ ಪಾಂಡವನಾದಂತಹ ಪಾರ್ಥನಿದ್ದಾನೆ, ಸರ್ವ ಸಮರ್ಥನಿದ್ದಾನೆ, ಅವನನ್ನ ಕರೆಸಿಕೊಳ್ತೇನೆ. ನಿನ್ನ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದವ ನಾನಿದ್ದೇನೆ. ನನ್ನಿಂದ ಏನು ಕಾರ್ಯವಾಗಬೇಕು, ನಿನ್ನ ಮನದ ಚಿಂತೆಯನ್ನು ತಿಳಿಸಿದೆ ಅಂತಾದ್ರೆ ಕ್ಷಣ ಮಾತ್ರದಲ್ಲಿ ನಡೆಸಿಕೊಡ್ತೇನೆ. ಅಣ್ಣ ಮುಂದೆ ಬಾರಯ್ಯ. ನಮ್ಮ ಕುಲದ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕಾದಂತಹ, ಪ್ರತಿಷ್ಠೆಯನ್ನು ರಕ್ಷಿಸಬೇಕಾದಂತಹ ಸನ್ನಿವೇಶವೊಂದು ಇಂದು ನಮ್ಮ ಮುಂಭಾಗದಲ್ಲಿ ಎದುರಾಗಿದೆ. ಏನಾಯ್ತಣ್ಣ? ಹಸ್ತಿನಾವತಿಯ ಅಧಿಕಾರಿ ಎನಿಸಿದಂತಹ ಕೌರವೇಶ್ವರ ನಮ್ಮದಾದಂತಹ ಈ ವನ ಪ್ರದೇಶವನ್ನು ಪ್ರವೇಶ ಮಾಡಿದ್ದಾನೆ. ಕಾರಣದಿಂದಲಾಗಿ ಚಿತ್ರಸೇನನೆನ್ನುವಂತಹ ಗಂಧರ್ವ ಅವನನ್ನು ಬಂಧಿಸಿದನಂತೆ. ಆ ಕುರಿತಾಗಿ ಅವನ ಸತಿಯಾದಂತಹ ಭಾನುಮತಿಯು ನನ್ನ ಬಳಿ ಬಂದು ಕೌರವೇಶ್ವರನನ್ನು ಬಿಡಿಸಿಕೊಡಬೇಕು ಎಂಬ ಹಾಗೆ ಗೋಗರೆಯುತ್ತಾ ಇದ್ದಾಳೆ. ಸರಿ, ಏನಿದ್ದರೂ ಕೂಡ ಕೌರವೇಶ್ವರ ಏನು ಬೇರೆಯವನಲ್ವಲ್ಲ, ನಮ್ಮ ಕುಲದವನು. ಶಶಿ ವಂಶದ ಪ್ರತಿಷ್ಠೆಯನ್ನು ಈ ಹೊತ್ತಿಗೆ ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಹೊಣೆಗಾರಿಕೆಯೇ ಸರಿ. ಆ ಕಾರಣಕ್ಕಾಗಿಯೇ ನೀನು ಅವನತ್ತ ತೆರಳಬೇಕು. ಚಿತ್ರಸೇನಲ್ಲಿ ಅಗತ್ಯವಿದ್ದಲ್ಲಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಕೌರವೇಶ್ವರನನ್ನು ಬಿಡಿಸಿ ನನ್ನೆಡೆಗೆ ಕರೆತರುವಲ್ಲಿ ನೀನು ಮುಂದುವರಿಬೇಕು. ಇದಕ್ಕಾಗಿ
ಮಾಡಿದಂತೆ ಆತನಲ್ಲಿ ಸಾಮದಿಂದ ನಮ್ಮವನೇ ಆದಂತಹ ಕೌರವನನ್ನು ಬಿಟ್ಟು ಕೊಡು ಎನ್ನುವ ಹಾಗೆ ಕೇಳ್ತೇನೆ. ಒಂದು ವೇಳೆ ಕೊಡುವುದಿಲ್ಲ ಅಂತಾದ್ರೆ ಅವನಲ್ಲಿ ಕಾಡಿಯಾಗಿ ಭವರವನ್ನು ಕೊಟ್ಟು ಕೌರವೇಶ್ವರನನ್ನು ಪಡೆದುಕೊಂಡು ಚಿತ್ರಸೇನನನ್ನು ಯಮನ ಅರಮನೆಗೆ ಕಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆಶೀರ್ವದಿಸಿಕೊಂಡು. ನಿನ್ನ ಭುಜಬಲದ ಮೇಲೆ ನನಗೆ ಪೂರ್ತಿಯಾದಂತಹ ವಿಶ್ವಾಸ ಉಂಟು. ಈ ಕಾರ್ಯವನ್ನು ನೀನು ಯಶಸ್ವಿಯಾಗಿಸ್ತೀಯ ಎನ್ನುವಂತಹ ಬಲವಾದಂತಹ ನಂಬಿಕೆಯನ್ನು ಹೊಂದಿದವನೇ ನಾನು. ಈ ಕಾರ್ಯದಲ್ಲಿ ತೊಡಗಿಸಿಕೋ. ಶ್ರೀ ಕೃಷ್ಣ ಸ್ವಾಮಿಯ ರಕ್ಷಣೆ ನಿನಗೆ. ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಈ ಸಮಯದಲ್ಲಿ ನಮ್ಮವನೇ ಆದಂತಹ ಕೌರವನನ್ನು ಬಂಧಿಸಿದ್ದಿ ಎನ್ನುವಂತಹ ವಿಚಾರವನ್ನು ಅರಿತೇ ಬಂದವನಾರಿದ್ದೇನೆ. ನಿನ್ನ ಸಾಮರ್ಥ್ಯ ಏನೇ ಇರಲಿ, ಎಷ್ಟೇ ಇರಲಿ, ಈ ಪಾರ್ಥನ ಮುಂದೆ ನಡೆಯಲಿಕ್ಕಿಲ್ಲ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಕೌರವನನ್ನು ಬಿಟ್ಟು ಕೊಟ್ರೆ ನೀನು ಬದುಕ್ತಿ, ಇಲ್ಲದಿದ್ರೆ ಕೊಂದೇನು. ಎಂಬುದಾಗಿ ಆಲೋಚನೆ ಮಾಡಬೇಕಾಗಿ. ಯಾಕದು ಕುಂತಿಪುತ್ರ ನೀನು ಸಹಾಯ ಮಾಡುವ ತಪ್ಪಲ್ಲ. ಯಾವ ಸಮಯದಲ್ಲಿ ಯಾರಿಗೆ ಸಹಾಯವನ್ನು ಮಾಡಬೇಕು ಎಂಬುದಾಗಿ ಚೆನ್ನಾಗಿ ಆಲೋಚನೆ ಮಾಡಬೇಕಾದ್ರು ಜ್ಞಾನಿಗಳ ಕರ್ತವ್ಯವಾಗಿದೆ. ಅವನ ಯೋಗ್ಯತೆ ಏನು ಎಂಬ ಚೆನ್ನಾಗಿ ಬಲ್ಲವರು ನೀವು. ಹಸ್ತಿನಾವತಿಯಲ್ಲಿ ಪಾಂಡವರು ಇರಬಾರದು, ಅಧಿಕಾರ ತನ್ನದೇ ಆಗಿರಬೇಕು ಎಂಬ ಉದ್ದೇಶದಿಂದಲೇ ನಿಮ್ಮನ್ನು ಹೊರಗಟ್ಟಿದವ ಅವ. ಈ ಸಮಯದಲ್ಲಿ ಅವನ ಬುದ್ಧಿ ಏನೆಂದು ಗೊತ್ತಿದ್ರು ಕೂಡ ಅವನಿಂದ ಸೆರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದಿದೆಯಲ್ಲ ಪಾರ್ಥ, ಇದು ನಿನಗೆ ಒಳ್ಳಿತಲ್ಲ. ಯಾಕೆ ಅವನಿಗೆ ನೀವು ಎಷ್ಟೇ ಸಹಾಯ ಮಾಡು, ಉಪಕಾರ ಮಾಡಿದವರ ಮೇಲೆ ಕರುಣೆ ಅಥವಾ ಗೌರವ ಎಂಬುದು ಅವನಿಗೆ ಎಂದಿಗೂ ಬರಲಾರದು. ಒಂದು ಮಾತು ಹೇಳ್ತೇನೆ, ಏನು ವಿಷ ತುಂಬಿದಂತಹ ಹಾವಿಗೆ ಬದುಕಿಗೆ ಬಿಟ್ಟಂತಾದೆ ಏನಾದಿತ್ತು? ಒಂದಲ್ಲ ಒಂದು ದಿನ ಕಚ್ಚಿ ಕೊಲ್ಲಬಹುದು ಅಲ್ಲವೇ? ಹೌದಪ್ಪ. ಇವಾಗ ಕಾಲ ಇನ್ನು ಸರ್ಪ, ವಿಷ ತುಂಬಿದಂತ ಸರ್ಪ ಇವನಿಗೆ ನೀನು ಆಶಯವನ್ನು ಕೊಟ್ಟಂತಾದ್ರೆ ಮುಂದೆ ಒಂದಲ್ಲ ಒಂದು ದಿನ ನಿಮ್ಮ ನಾಶ ಅವನಿಂದ ಎಂಬುದಾಗಿ ಹೇಳಿದ್ರು ತಪ್ಪಾಗಲಾರದು. ಅದಕ್ಕಾಗಿ ನಿನ್ನಗೆ ಹೇಳ್ತಿರೋದು, ನಿನ್ನ ಯೋಗ್ಯತೆ ಚೆನ್ನಾಗಿ ಅರಿತವನ, ನಿನ್ನ ಮೇಲೆ ಪ್ರೀತಿ ಉಂಟು, ಗೌರವ ಉಂಟು. ಆ ಗೌರವವನ್ನು ಉಳಿಸಿಕೊಂಡು ಹೋಗ್ಬೇಕಾದ್ರು ನಿನ್ನ ಕರ್ತವ್ಯ. ಅದನ್ನೆಲ್ಲವನ್ನು ಬಿಟ್ಟು ಆ ಗೌರವವನ್ನು ಬಿಡಿಸಿಕೊಂಡು ಹೋಗ್ತೇನೆ ಎಂಬುದಾಗಿ ಒಂದು ಹೆಜ್ಜೆ ಮುಂದಿರಿಸಿದಂತಾದ್ರೆ ನಿನ್ನೊಡನೆ ನಾನು ಕೋಪಿಸಿ ಕೊಳದಿರು ವ್ಯರ್ಥ ಬೇಡುವೆ ನೀತರ ದೂರ್ತ ಗುಣವ ದುರಧವಂತ ಮನದಿ ಮಕ್ಕಳು ಹಿದವಂತರು ಮತ್ತೊಡ ಹುಟ್ಟಿದವರು ಕೂಡಿ ಬಿಡದಿ ಭಾಗ್ಯವರು ಶೌರ್ಯ ಏನು ಎಂಬ ಚೆನ್ನಾಗಿ ನಾವು ಕೇಳಿದ್ದೇವೆ. ಹಾಗೆ ನೋಡುವಂತ ಅವಕಾಶ ಇಂದು ನಮ್ಮ ಪಾಲಿಗೆ ಬಂದೋದಕ್ಕಿತ್ತು. ಆದ್ದರಿಂದಲೇ ಯುದ್ಧವನ್ನು ಅರ್ಥಕ್ಕೆ ನಿಲ್ಲಿಸಿದ್ದೇನೆ. ಆದ್ರೆ ನೀನೇ ಹೇಳ್ತಿರೋದೇನು, ಅವನನ್ನು ಬಿಟ್ಟು ಕೊಡ್ಬೇಕೆಂಬುದಾಗಿ.
ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಕೊಡಬೇಕಂದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಸರಿ. ಯಾಕೆಂದರೆ ನಮ್ಮ ಅಧಿಕಾರಕ್ಕೊಳಪಟ್ಟಂತ ತೀರ್ಥವನ ಆ ಸರೋವರಕ್ಕೆ ಪ್ರವೇಶ ಇಲ್ಲದೆ ಯಾರು ಇಳಿಯಬಾರದು ಎಂಬುದಾಗಿ ನಮಗೆ ಆಜ್ಞೆ ಆಗಿದೆ. ಸರಿ. ಯಾರದು? ನನ್ನದಲ್ಲ, ನಮ್ಮ ಒಡೆಯ ಇಂದ್ರನ ಆಜ್ಞೆ ಆಗಿದೆ. ಅವನ ಆಜ್ಞೆಯನ್ನು ಮೀರುವವರು ನಾವಲ್ಲ. ಅದನ್ನು ಪರಿಪಾಲಿಸಿಕೊಂಡು ಬರಬೇಕು ಕರ್ತವ್ಯ ಎಂಬ ಉದ್ದೇಶದಿಂದಲೇ ಅವನನ್ನು ನಾಗಪಾಶದಿಂದ ಬಂಧಿಸಿದ್ದೇನೆ. ಸರಿ. ಇನ್ನಾದ್ರೂ ನೀವು ನೀತಿ ಮಾತು ಹೇಳು. ಅವನ ಸಹವಾಸ ಒಳ್ಳೆಯದಲ್ಲ. ಅಯ್ಯ, ನಾನು ಬರುವುದಕ್ಕೂ ಕಾರಣ ಉಂಟು. ಏನು? ಮೇದಿನಿ ಪತಿ ಧರ್ಮರಾಯನ ಮಾಧವಿಯು ಕಲಿತವನ ಆ ಲೆಕ್ಕದಲ್ಲಿ ನೋಡಿದ್ರೆ ನೀನು ಗುರು ಹೌದು ನನ್ನ ಪಾಲಿ. ಸರಿ. ಅಯ್ಯೋ, ಆದ್ರೆ ಈಗ ನೀನಾಡಿದೆ ಈ ಸರೋವರವನ್ನು ರಕ್ಷಿಸುವ ಹೊಣೆಯನ್ನು ದೇವೇಂದ್ರ ಕೊಟ್ಟಿದ್ದಾನೆ. ದೇವೇಂದ್ರ ಅನ್ಯರ ಅಲ್ಲ, ನನ್ನ ಜನರು. ನಿನ್ನ ಜನಕ ಹೌದು. ಅದು ಹೌದು. ಯಾರೇ ಆಗಲಿ ಒಬ್ಬಾತ ಅಪ್ಪಣೆಯನ್ನು ಮಾಡಿದ ಅಂತ ಆದ್ರೆ ಅದು ಪ್ರಕಾರವಾಗಿ ನಡೆಯಬೇಕಾದ ನಮ್ಮ ಕರ್ತವ್ಯ, ಸೇವಕರಾದವರ ಕರ್ತವ್ಯ. ಈಗ ನನಗೂ ಹಾಗೆ ಏನು ನನ್ನ ಅಗ್ರಜನಾದಂತಹ ಧರ್ಮಜನ ಅಪ್ಪಣೆಯಾಗಿದೆ. ಏನು? ಕೌರವೇಶ್ವರನನ್ನು ಬಿಡಿಸಿಕೊಂಡು ಬಾ ಎನ್ನುವ ಹಾಗೆ. ಹೌದು. ಹಾಗಾಗಿ ಕ್ಷತ್ರಿಯ ಪತ್ತಕ್ಕೆ ಅನುಗುಣವಾಗಿ ಇಲ್ಲಿ ಬಂದು ನಿನ್ನಲ್ಲಿ ಹೋರಾಟವನ್ನು ಮಾಡಬೇಕಾಯ್ತು. ಹಾಗಾಗಿ ಇದು ನಾನಾಗಿಯೇ ಬಂದು ಹೋರಾಟ ಮಾಡಿದ್ದಲ್ಲ, ನನ್ನ ಅಗ್ರಜನಾದ ಧರ್ಮಜ ಕಳುಹಿಸಿದ್ದರಿಂದ ಈ ರೀತಿ ಹೋರಾಡಬೇಕಾದಂತಹ ಪರಿಸ್ಥಿತಿ ನನಗೆ ಬಂತು. ನೀವೆಲ್ಲರೂ ದೇವತೆಗಳ ಅನುಗ್ರಹದಿಂದ ಜನಿಸಿದವ ನೀವು. ನೀನು ಹೇಗೂ ಇಂದ್ರನೂ ಹಾಗೆ ವಾಯುಪುತ್ರ ಭೀಮಸೇನ ಹಾಗೂ ಯಮಧರ್ಮರಾಯನ ಮಗನ ಅವನ ಅನುಗ್ರಹದಿಂದ ಹುಟ್ಟಿದವ ಧರ್ಮಜ. ಅವನ ಮಾತನ್ನು ಮೀರುವವರು ನಾವಲ್ಲ. ಸದಾಕಾಲ ಸತ್ಯ ಧರ್ಮವನ್ನೇ ತನ್ನ ಉಸಿರನಾಗಿರಿಸಿಕೊಂಡು ವ್ಯಕ್ತಿಯಾದವ ಲೋಕದಲ್ಲಿ ಯಾವ ರೀತಿ ಬದುಕಬೇಕು ಎಂಬುದಾಗಿ ಇನ್ನೊಬ್ಬರಿಗೆ ಪಾಠವನ್ನು ಮಾಡುವಂತಹ ಯೋಗ್ಯತೆ ಉಳ್ಳವರು ಧರ್ಮರಾಯರಾಗಿದ್ದಾರೆ. ಅಂತ ಧರ್ಮ ಹಾಗೂ ಸತ್ಯಕ್ಕೆ ಬೆಲೆಯನ್ನು ಕೊಡಬೇಕಾದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅದಕ್ಕೆ ದೇವತೆಗಳು ಸಾಮಾನ್ಯ ಮಾನವರು ಎಂಬ ಭೇದ ಭಾವ ಇಲ್ಲ. ನೀನು ಹೇಳಿದಾಗ ಧರ್ಮದನ್ನೇ ನಿನ್ನನ್ನು ಇಲ್ಲಿ ಕಳಿಸಿಕೊಟ್ಟಂತಾದ್ರೆ ಅವನಿಗೆ ಮನ್ನಣೆಯನ್ನು ಕೊಡಬೇಕಾದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ನಾಗಪಾಶದ ಬಂಧಿಸಿದ್ದೇನೆ. ಅವನನ್ನು ಕರೆದುಕೊಂಡು ಅವರಲ್ಲಿ ಮಾತಾಡಬೇಕಂತೆ. ಅವನಲ್ಲಿ ನೀನೇ ವಿಚಾರಿಸಿಕೊ. ನೀನು ವಿಶ್ರಾಂತಿ ತೆಗೆದುಕೋ. ಕೇಳು ಧರ್ಮರಾಯ, ಪರಮ ಕೃಪಾಳು ಹರಿಪ್ರಿಯ, ಸೋಲವಿದೆಂಬುದು ನಿಮ್ಮ ಜಯ ಪರಿಪಾಲ ಗರಿಬಿ ಅರ್ಜುನ ವೀರರು. ಕೇಳು ಧರ್ಮರಾಯ. ಧರ್ಮರಾಯ, ಗಂಧರ್ವಪತಿ ವಂದಿಸಿಕೊಂಡಿದ್ದೇನೆ. ಪ್ರತಿ ನಮಸ್ಕಾರಗಳು. ಸದಾ ಕಾಲವು ಎಲ್ಲ ಲೋಕದವರು ಕೂಡ ನಿನ್ನ ವಿಷಯವಾಗಿ ಮಾತನಾಡ್ತಿದ್ದಾರೆ, ನಿನಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಅಂತದ್ರಲ್ಲಿ ಇಂದು ನೀನಿರುವ ಕಡೆಗೆ ಆ ಪಾರ್ಥನನ್ನು ಕರೆದುಕೊಂಡು ಬಂದೆ. ಸಂತೋಷವಾಯ್ತು ನಿನ್ನನ್ನು ನೋಡಿ. ಆದರೆ ಬರುವುದಕ್ಕೆ ಕಾರಣವಿದೆ. ನಿನ್ನ ತಮ್ಮನಲ್ಲಿ ಹೇಳಿ ಕಳಿಸಿದಂತೆ ನೀನು ಕೌರವನನ್ನು ಬಿಡಿಸಿಕೊಂಡು ಬಾ ಎಂಬುದಾಗಿ ನಾನೇ ಹೇಳಿ ಕಳಿಸಿದವು. ಸ್ವಲ್ಪ ಆ ಕಡೆ ನೋಡಿ ಅಂತೆ. ನೋಡ್ತಾನ ಎಲ್ಲಿದ್ದಾನೆ ನಿಮ್ಮ ಮುಖವನ್ನು ನೋಡ್ತಾನ. ನಿಮಗೆ ಅವರ ಮೇಲೆ ಪ್ರೀತಿ ಉಂಟು, ಅವನಿಗೆ ತಮ್ಮವರು ಎಂಬ ಭಾವನೆ ಪ್ರೀತಿ ಒಂದು ಸ್ವಲ್ಪವೂ ಇಲ್ಲ. ಅವನಿಗೆ ಅಂತ ಭಾವನೆ ಇರ್ತಿದ್ರೆ ನಿಮಗೆ ಇಂಥ ದುಸ್ಥಿತಿ ಬರುವುದಕ್ಕೆ ಇರಲಿಲ್ಲ.
ಇದು ಇನ್ನು ನಿನ್ನೆದು ಅಲ್ಲ, ಬಾಲ್ಯದಿಂದಲೇ ನಿಮಗೂ ಅವರಿಗೂ ವೈರತ್ವವೆಂಬುದು ಬೆಳೆದು ಬಂದಿದೆ. ದಾಯಾದ್ಯ ಮತ್ಸರ ಬೀಜದಂತಿರುವಂತಹ ಆ ದ್ವೇಷ ಇನ್ನು ಹೆಮ್ಮರವಾಗಿ ಬೆಳೆದು ಮಾತ್ರವಲ್ಲ, ಆ ಹಸ್ತಿನಾವತಿಯ ಅಧಿಕಾರವು ತನ್ನ ಕೈಯಲ್ಲಿ ಇರಬೇಕು ಎಂಬ ಉದ್ದೇಶ ಅವರದಾದ ಕಾರಣ ನಿಮಗೆ ಎಷ್ಟೆಲ್ಲ ಕಷ್ಟವನ್ನು ಕೊಟ್ಟಿದ್ದಾನೆ. ಆ ಕಷ್ಟ ಅವ ಕೊಟ್ಟಂತಹ ಕಷ್ಟವನ್ನೆಲ್ಲ ನೀವು ಮರೆತು ಹೋದಿರಾ. ಅಷ್ಟು ಮಾತ್ರವಲ್ಲ, ಅವನು ಅಷ್ಟು ವೈರತ್ವವನ್ನು ಸಾಧಿಸುತ್ತಾ ಇದ್ದರು ನಮ್ಮವನು ಎಂಬ ಅಭಿಮಾನದಿಂದ ಅವನಿಂದ ಸೆರೆಯನ್ನು ಬಿಡಿಸಿದ್ದಕ್ಕಾಗಿ ನಿಮ್ಮ ತಮ್ಮನನ್ನು ಕಳುಹಿಸಿದ್ದಾನೆ. ನೋಡಿದ್ದೀರಾ? ನಿಮ್ಮ ಬಳಿಗೆ ಬಂದರೂ ಕೂಡ ನಿಮ್ಮ ಮುಖವನ್ನು ನೋಡುವುದಿಲ್ಲ ಅಥವಾ ಕೈಯೂ ಮುಗಿಯುವುದಿಲ್ಲ. ಯಾಕೆ? ಮುಖ ನೋಡುವಂತಹ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾನೆ. ಆದ್ದರಿಂದ ಹೇಳುವುದು, ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವನನ್ನು ಕರೆದುಕೊಂಡು ಬಂದಿದ್ದೇನೆ. ಆದರೂ ಒಂದು ಮಾತು, ಅವನನ್ನು ಯಾವಾಗಲೂ ನಂಬಬಾರದು. ವಿಷದ ಮುಳ್ಳು ಅದು. ಆ ವಿಷದ ಮುಳ್ಳು ಒಮ್ಮೆ ನಮ್ಮ ಪಾದಗಳಿಗೆ ಚುಚ್ಚಿದಂತಾದ್ರೆ ಆ ವಿಷ ಹೇಗೆ ತನಗೆ ಏರ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲಂತೆ. ಆದ್ದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ನಿಮ್ಮ ಪಾಲಿಗೆ ಕಂಟಕಪ್ರಾಯನಾಗುವವನ ಕೌರವ ಎಂಬ ಮಾತನ್ನು ನೆನಪಿಟ್ಟುಕೊಳ್ಳಿ. ನಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಚಿತ್ರಸೇನ ಏನಯ್ಯ ಎಂದ ಮಾತನು ಕೇಳಿ ನೃಪನಲವಿಂದಲೆದ್ದನು, ನೀನೆಮಗೆ ನಿಜ ಬಾಂಧವನು, ನೀನೆಮಗೆ ನಿಜ ಬಾಂಧವನು ದಿಟಮೆನುದ ಖಚರೇಂದ್ರನನು ಕಳುಹುತ್ತಲೇ. ಚಿತ್ರಸೇನ, ನೀನು ನಮ್ಮ ಮೇಲಿಟ್ಟಂತಹ ವಿಶ್ವಾಸದ ಕುರಿತಾಗಿ ಕೃತಜ್ಞಾಭಾವವನ್ನು ಹೊಂದಿದವರೇ ನಾವು. ಸದಾಕಾಲ ಲೋಕಹಿತದ ಚಿಂತೆಯನ್ನು ಹೊಂದಿದವರು ನೀವು, ಮೇಲು ಲೋಕದವರು. ಅದೇ ರೀತಿಯಾಗಿ ಈ ಧಾರಣಿಯಲ್ಲಿ ಕಾರ್ಯನಿರ್ವಹಿಸುವವರು ನಾವು. ಸರಿ, ಸದಾಕಾಲ ಒಳ್ಳೆಯವರಿಗೆ ಧರ್ಮದ ರಕ್ಷಣೆ ಆಗಬೇಕು ಎಂಬ ಹಾಗೆ ಚಿಂತನೆಯನ್ನು ಹೊಂದಿದವರು ನಾವು. ಆದ್ರೆ ಕೌರವೇಶ್ವರನ ಕುರಿತಾಗಿ ನೀನು ಆಡಿದಂತಹ ಮಾತು, ಯಾರೇ ಆಗಲಿ ಮನುಷ್ಯನಾದವ ಒಂದು ಕೆಟ್ಟ ಕ್ಷಣದಲ್ಲಿ ದುರಾಲೋಚನೆ ಮೂಲಕವಾಗಿ ನಮಗೆ ಕಷ್ಟವನ್ನು ಒದಗಿಸಿದವನಾದ್ರೂ ಕೂಡ ಅವ ನಮ್ಮವನೇ ಎಂಬುದನ್ನು ನಾನು ಯಾವ ಕಾರಣಕ್ಕೂ ಮರೆಯುವುದಿಲ್ಲ. ಧರ್ಮರಾಯ, ನಮ್ಮ ವಂಶದವನೇ ಅವ. ಶರೀರಕ್ಕೆ ಆದಂತಹ ಗಾಯ ಕೆಲವು ದಿನಗಳಲ್ಲಿ ಮಾಸಿ ಹೋಗ್ತದೆ. ಮನಸ್ಸಿಗೆ ಆದಂತಹ ಗಾಯ ಅದು ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ಅದರಲ್ಲೂ ಇಂತಹ ವಿಷದ ಬೀಜಗಳಿಗೆ ರಕ್ಷಣೆ ಕೊಟ್ಟಂತಾದ್ರೆ ಮುಂದೆ ಪರಿಣಾಮ ಏನಾದಿತ್ತು ಎಂಬುದಾಗಿ ನೀನೇ ಆಲೋಚನೆ ಮಾಡಬೇಕಾಗ್ತದೆ. ಆ ಕೆಟ್ಟ ಕ್ಷಣದಲ್ಲಿ ಅವ ಅಂತ ಆಲೋಚನೆಯನ್ನು ಮಾಡಿದರೂ ಕೂಡ ಅದು ಮತ್ತೆ ಮುಂದುವರಿಯುತ್ತದೆ ಎಂಬ ಹಾಗೆ ನಾವು ಯಾವ ಕಾರಣಕ್ಕೂ ಭಾವಿಸಕೂಡದು. ಮನುಷ್ಯನ ಗುಣ ಎನ್ನುವಂತಹದ್ದು ಕಾಲ ಕಾಲಕ್ಕೆ ಪರಿವರ್ತನೆಯನ್ನು ಹೊಂದುತ್ತದೆ. ಆ ರೀತಿಯಾಗಿಯೇ ಕೌರವೇಶ್ವರನು ಕೂಡ ತನ್ನ ಮನ ಪರಿವರ್ತನೆ ಮಾಡಿಕೊಂಡನು ಎಂಬಂತಹ ಭರವಸೆ ನನ್ನಲ್ಲಿ. ಆದ್ರೆ ಒಳ್ಳೇದು. ಆ ಕಾರಣದಿಂದಲಾಗಿಯೇ ಅವನನ್ನು ಶಿಕ್ಷಿಸಬೇಡ ಎಂಬ ಹಾಗೆ ನಿನ್ನಲ್ಲಿ ನಾನೇ ಮಾತುಗಳನ್ನು ಆಡಿತು. ಆದ್ರೆ ಚಿತ್ರಸೇನ, ನನ್ನ ಕುರಿತಾಗಿ ಅಥವಾ ನಮ್ಮ ಪಾಂಡವರ ಎಲ್ಲವರ ಕುರಿತಾಗಿ ಸಚ್ಚಿಂತನೆಯನ್ನು ಹೊಂದಿದಂತಹ ನೀನು ನಮ್ಮ ನಿಜ ಬಾಂಧವನು ಯಾವತ್ತಿಗೂ ಹೌದೇ. ಆ ಕಾರಣದಿಂದಲಾಗಿ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೆ. ಆದರೆ ಒಂದು ಮಾತು, ಏನು? ಕೌರವೇಶ್ವರನನ್ನು ಬಂಧಿಸಿದವರು ನೀವು. ಹೌದು, ನಾಗಪಾಶದಿಂದ ಬಂಧಿಸಿದ್ದೇನೆ. ಸಾಮಾನ್ಯ ಹಗ್ಗದಿಂದ ಬಂಧಿಸುತ್ತಿದ್ರೆ ಅವನನ್ನೇ ನಾನು ಬಿಡಿಸಬಹುದಿತ್ತು. ಆದರೆ ಈ ನಾಗಪಾಶೆಯಿಂದ ಬಂಧಿಸಿದ ಕಾರಣ ಪರಿಮಾರ್ಜನೆಯನ್ನು ನೀವೇ ತೋರಿಸಬೇಕು. ನನಗೂ ಮಾತನಾಡಿದ್ರೆ ನನಗೆ ಬಿಡಿಸುವುದಕ್ಕೆ ಆಗುವುದಿಲ್ಲ. ಆದ್ರೆ ಒಂದು ದಾರಿ ಇದೆ. ಪ್ರತಿವತ ಸ್ತ್ರೀ ಯಾರಾದರೂ ಇಲ್ಲಿಗೆ ಬಂದಂತಾದ್ರೆ ಅವರ ಸೆರೆ ಪತಿವ್ರತ ಸ್ತ್ರೀಯ ಕರಸ್ಪರ್ಶದಿಂದಲಾಗಿ ನಾಗಪಾಶ ಮುಕ್ತಿಗೊಳ್ಳುತ್ತದೆ. ಹೌದು, ಇಷ್ಟು ನಾನು ಹೇಳ್ತೇನೆ. ಆ ಕುರಿತಾಗಿ ನಾನು ಯೋಚನೆ ನಾನು ಹೋಗಿ ಬರ್ತೇನೆ. ನಮಸ್ಕರಿಸಿದ್ದೆ. ಅಣ್ಣ ಅಲ್ವ? ಕಷ್ಟದ ಕಾಲದಲ್ಲಿ ನಿಮಗೆ ಸಹಾಯ ಮಾಡಬೇಕಾದದ್ದು ನನ್ನ ಧರ್ಮವೇ ಸರಿ. ಒಮ್ಮೆ ಮುಗಿಸುವಲ್ಲ. ಈ ಪಾಶದಿಂದ ಮುಕ್ತಿಗೊಳ್ಳಬೇಕು ಎಂಬ ಹಾಗೆ ನಿನ್ಗೂ ಮನಸ್ಸುಂಟು ಅಂತಾದ್ರೆ ಪಾಂಚಾಲೆ ಯಮಸುತನು ಸರೆದೊಂದು ಕರೆದರ ಸಿಯನು ಕೌರವನ ಬಿಡಿಸಲಿಗೆ ಪ್ರಭು ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ನಾಗಪಾಶದಿಂದ ಬಂಧಿಸಲ್ಪಟ್ಟಿದ್ದಾನೆ ಕೌರವ. ಅದನ್ನು ಬಿಡಿಸಬೇಕು ಅಂತ ಆದ್ರೆ ಪತಿವ್ರತೆಯೇ ಆಗಬೇಕು ಎಂಬ ಹಾಗೆ ಚಿತ್ರಸೇನನ ವಾಕ್ಯ. ಹೌದೇ? ಆ ಕಾರ್ಯವನ್ನು ಮಾಡುವುದಕ್ಕಾಗಿ ನೀವು ಮುಂದಾಗಬೇಕು. ಭಾವಕಿಯರ ಕೂಲ ದೇವಿ ದ್ರೌಪದಿ ಬಂದಳ್, ಭಾವಕಿಯರ ಕೂಲ ದೇವಿ ದ್ರೌಪದಿ ಬಂದಳ್, ಭಾವ ಜನರ ಗೀಡಿ ಎಂದದಿ ಸಭೆಗೆ
ಪ್ರಭು, ಪಾಂಚಾಲಿ, ಭಾವನವರಿಗೆ ಇಂತಹ ದುಸ್ಥಿತಿಯೊಂದು ಬಂದಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನನ್ನು ಕರೆದವರಿದ್ದೀರಿ. ಸತ್ಯ. ಅಯ್ಯೋ, ವಿಧಿ ಅಂತ ಹೇಳಬೇಕು ನಾನೀಗ. ಯಾಕೆ ದೊಡ್ಡವರಿಗೆಲ್ಲ ಇಂತಹ ಸ್ಥಿತಿಯು ಎದುರಾಗ್ತದಲ್ಲ. ಹಸ್ತಿನಾವತಿಯ ಅಧಿಕಾರಿ ಎನಿಸಿಕೊಂಡವ ಎಲ್ಲವೂ ತನ್ನಲ್ಲೇ ಇರಬೇಕು ಎಂದು ಯೋಚನೆ ಮಾಡಿದವ ಇಂದು ನಮ್ಮ ಮುಂಭಾಗದಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡಿದ್ದಾನೆ. ಹಾಗಾದ್ರೆ ಅವರ ಈ ಕಷ್ಟವನ್ನು ಪರಿಹರಿಸಬೇಕು ಅಂತಾದ್ರೆ ನಾನು ಮುಂದಾಗಬೇಕು. ನೀನೇ ಮುಂದಾಗಬೇಕಮ್ಮ. ನೋಡೋಣ, ಅವರಲ್ಲೇ ಒಂದು ಮಾತನಾಡಿ ನೋಡಬೇಕು. ಪ್ರಯತ್ನಿಸಿ. ಓ ಬಾಬಯ್ಯ, ಬಳಲಿದಿರಿ ನೀವು? ಬಳಲಿಸಿದಿರೆ ಜಲ ಕ್ರೀಡೆಗೆ ಬಂದವರ, ಬಳಲಿಸಿದರೆ ಜಲ ಕ್ರೀಡೆಗೆ ಬಂದವರ, ಅಳಲಿಸಿದರೆ ನಿಮ್ಮ ಯೋಗೆ ಜನರು ಕೊಲಿಸದೆ ಬಿಟ್ಟರಲ್ಲ ಕುಜನರೆಂದು ಮತ್ತೆ ಕೊಲಿಸದೆ ಬಿಟ್ಟರಲ್ಲ ಕುಜನರೆಂದು ಮತ್ತೆ ಈಗ ಹಲುಬಿ ಹಕ್ಕಿಸಿದಳು ಹರಿಣಾಕ್ಷಿ ನಿರ್ಮಲ, ಉಡುಮೂಡಿ ಬಿಟ್ಟಿದು ಪಕಾರ ಕಿಂದು ನಿಮ್ಮ, ಉಡುಮುಡಿ ಬಿಟ್ಟಿದು ಪಕಾರ ಕಿಂದು ನಿಮ್ಮ, ಬಿಡಿಸುವೆನೆಂದು ಬಿಟ್ಟಿದಳು ಕರದಿ. ಬಾವಯ್ಯ, ನಿಮ್ಮ ಈ ಸ್ಥಿತಿಯನ್ನು ನೋಡುವಾಗ ನಗಬೇಕು ಅಳಬೇಕು ಯಾವುದು ನನಗೆ ಅರ್ಥವಾಗುತ್ತಾ ಇಲ್ಲ. ದ್ವಂದ್ವದಲ್ಲಿ ಸಿಲುಕಿಕೊಂಡವಳಿದ್ದೇನೆ ನಾನೀಗ. ಈ ದೊಡ್ಡವರಿಗೂ ಇಂತಹ ಸ್ಥಿತಿಯೆಲ್ಲ ಬರ್ತದಲ್ಲ. ಕಾಲ ನೋಡೋಣ, ಕಣ್ಣೀರು ಕಾಣ್ತಾ ಇದೆ. ಹಾಗಾದ್ರೆ ನಿಮಗೂ ಮನಸ್ಸು ಕರಗುತ್ತದೆ. ನಾನೇನು ಜೀವ ಇಲ್ವೋ? ದೇಹಕ್ಕೆ ಗಾಯವಾಯಿತು ಅಂತಾದ್ರೆ ಕೆನ್ನೀರು ಹೊರ ಬರ್ತದಂತೆ, ಮನಸ್ಸಿಗೆ ಗಾಯವಾಯಿತು ಅಂತಾದ್ರೆ ಕಣ್ಣೀರು ಹೊರಗೆ ಬರಬೇಕು. ನನಗಾದ್ರು ಆ ಕಣ್ಣೀರು ಇದು ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಅಂತಹ ಮನಸ್ಸು ಉಂಟಲ್ಲ ನಿಮಗೆ? ಕಣ್ಣೀರು ನೋಡಿದ್ರೆ ಗೊತ್ತಾಗುದಿಲ್ವ? ಈ ಮೊದಲಂತಹ ಮನಸ್ಸು ನಿಮಗೆ ಇರಲಿಲ್ಲ ಅಂತ ಕಾಣುತ್ತದೆ. ನಾನು ಅದೆಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುವಂತಹ ಸಂದರ್ಭ ಕಣ್ಣೀರು ಇಳಿಸಿದರೂ ಕೂಡ ಆ ನಿಮ್ಮ ಮನಸ್ಸು ಕರಗುವುದಕ್ಕೆ ಮುಂದಾಗಲಿಲ್ಲ. ಈಗ ನಿಮ್ಮ ವಾಮ ಭಾಗದಲ್ಲಿದ್ದಾರೆ ಭಾನುಮತಿ, ಅವಳ ಕಣ್ಣಿನಲ್ಲಿ ನೀರು ಬರ್ತದೆ ಅಂತ ಆಗುವಾಗ ನಿಮ್ಮ ಕಣ್ಣಿನಲ್ಲಿಯೂ ನೀರು ಬರ್ತದಲ್ಲ. ಅದಕ್ಕೆ ಹೇಳುವುದು, ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಬದಲಾಗಿ 1000 ಬಾರಿ ಯೋಚಿಸಬೇಕು ಎನ್ನುವ ಹಾಗೆ. ಎಲ್ಲವೂ ನನ್ನಿಂದಲೇ ಆಗ್ತದೆ, ನಾನು ಹೇಳಿದ ಹಾಗೆ ಎನ್ನುವ ಹಾಗೆ ಮುಂದುವರಿದಿರಿ ಅಂತ ಆದ್ರೆ ಅದು ಮತ್ತೊಮ್ಮೆ ತಿರುಗಿ ನಮಗೆ ತಾಗುತ್ತದೆ ಎನ್ನುವುದು ಈ ಪ್ರಕರಣದಲ್ಲಿ ನಿಮಗೆ ನೆನಪು ಬರಬೇಕು. ಜಲ ಕೇಳಿ ಆಡುವುದಕ್ಕೆ ಹೋದಿರಲ್ಲ ನೀವು, ಸಂತೋಷವನ್ನು ಅನುಭವಿಸಬೇಕು ಅಂತ ನಿಮಗೆ ಕೂಡ ಖಂಡಿತಲ್ಲ. ಹೆಂಡತಿಯನ್ನು ಸೇರಿಸಿಕೊಂಡು ಜಲ ಕೇಳಿಗೆ ಹೋದವರು ನೀವು. ಇದಿರಾಗಿ ಬಂದವ ಯಾರು? ಆ ಕೇಚರನನ್ನು ಎದುರಿಸುವುದಕ್ಕೆ ಹೋದಿರಿ. ಎಲ್ಲ ಹಾಳು ಮಾಡಿದ ಮಾರಿ ಹಿಡಿದ ನಿಮ್ಮನ್ನು ಇಷ್ಟಕ್ಕೆ ಬಿಟ್ಟದ್ದು ನಿಮ್ಮ ಪುಣ್ಯ ಅಂತ ಭಾವಿಸಬೇಕು. ಕೊಲ್ಲದೆ ಒಲಿಸಿದ್ದಾಳಲ್ಲ ನಿಮ್ಮನ್ನು. ಈಗ ಯಾರು ಇಲ್ಲ ಅಂತ ಆಗುವಾಗ ನಮ್ಮ ನೆನಪಾಗ್ತದೆ. ಭಾನುಮತಿ ಬಂದು ಕೇಳಿದ್ದು ನನ್ನವರನ್ನು ಉಳಿಸಬೇಕು ಎನ್ನುವ ಹಾಗೆ ಅಂಗಲಾಚಿ ಬೇಡಿಕೊಂಡಿದ್ದಾಳೆ ಆಕೆ. ಇದೆಲ್ಲ ಮೊದಲು ನೀವು ನೆನಪು ಮಾಡಿಕೊಳ್ಳಬೇಕು. ಕಷ್ಟಕ್ಕೆ ಯಾರು ಆಗುತ್ತಾರೆ, ಯಾರು ನಮ್ಮ ಜೊತೆಗಿರ್ತಾರೆ ಎನ್ನುವುದನ್ನು. ತುಂಬಿರುವಂತಹ ಸಭೆಯಲ್ಲಿ ನಿಮ್ಮ ತಮ್ಮ ದುಶ್ಯಾಸನನ್ನು ಎಳೆದು ತಂದ, ಸೆರಗಿಗೆ ಕೈ ಹಾಕಿ ಸೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಕೈ ತಟ್ಟಿ ನಗಾಡಿದವರಲ್ವ ನೀವು. ಈಗ ನನಗೂ ಕೂಡ ನಗು ಬರ್ತದೆ. ಆಗಬೇಕು, ನಿಮಗಿಂದ ಆಗಬೇಕಾದದ್ದೇ. ಆದ್ರೂ ತಲೆ ಕೆಳಗಾಗಿದೆ. ಈಗ ಅಡಿಗೆ ಬಿದ್ರು ಮೂಕು ಮೇಲು ಎನ್ನುವಂತಹ ಜಾಯಮಾನದವರು ನೀವು. ಎಷ್ಟಾದ್ರೂ ನಿಮಗೆ ಬುದ್ಧಿ ಬರುವುದಕ್ಕಿಲ್ಲ. ನೋಡಿ, ನನ್ನ ಸಿರಿಮುಡಿಯನ್ನು ನೋಡಿದ್ದೀರ ನೀವು? ಕಟ್ಟಲಿಲ್ಲ, ಯಾಕೆ ಗೊತ್ತಾ? ಕಾರಣವಿದೆ. ನಾನು ಅಂದೊಂದು ಮಾತನ್ನಾಡಿದ್ದೇನೆ. ಆ ಮಾತು ಯಾವಾಗ ಈಡೇರ್ತದೆ ಎನ್ನುವ ಹಾಗೆ ಸಮಯ ಕಾಯುತ್ತಾ ಇರುವವಳು ನಾನು. ಈ ಸಿರಿಮುಡಿಯನ್ನು ಕಟ್ಟಬೇಕು ಅಂತಾದ್ರೆ ನಾನು ಆಡಿದ ಮಾತು ಈಡೇರಬೇಕು. ಅದಕ್ಕಾಗಿಯೇ ನಾನು ಇಲ್ಲಿಯ ತನಕ ಬಂದದ್ದು.
ನನ್ನ ಮಾತು ಈಡೇರಬೇಕು ಅಂತಾದ್ರೆ ನೀವು ಇದರಿಂದ ಮುಕ್ತಿಗೊಳ್ಳಬೇಕು ಅಂತ. ಗಂಟು ಬಿಚ್ಚಬೇಕು ಅಂತಾದ್ರೆ ಇಷ್ಟೆಲ್ಲ ಮಾತು ಬೇಕಾ? ನನ್ನ ಕೂದಲಿನ ಗಂಟನ್ನು ಬಿಚ್ಚಿದಾರಲ್ಲ ಅವತ್ತು, ಈಗ ನಿಮ್ಮ ಗಂಟು ಬಿಚ್ಚಬೇಕು ಅಂತಾದ್ರೆ ನಾನು ಇಲ್ಲಿಯವರೆಗೆ ಬರಬೇಕು ಅಂತ ಆಯ್ತು. ಏನು ಮಾಡೋಣ? ನಮ್ಮ ಪ್ರಾರಬ್ಧ. ರಮಣ, ಈಗ ನೀವು ಏನು ಹೇಳ್ತೀರಿ? ಉರಿಯುವ ಗಾಯಕ್ಕೆ ಮತ್ತಷ್ಟು ಉಪ್ಪು ಸುರಿಯುವುದು ಯಾಕಮ್ಮ? ಮೊದಲಾಗಿ ಆ ಬಂಧ ಮುಕ್ತಗೊಳಿಸಬೇಕು. ಮಾಡಿದ್ದನ್ನು ಮಹಾರಾಯನು ಅವರೆಲ್ಲ ಅನುಭವಿಸುವುದಕ್ಕೆ ಇದ್ದವರಲ್ಲ. ಬಹಳಷ್ಟು ನೊಂದವನಿದ್ದಾನೆ, ನೋವನ್ನುಂಡವನಿದ್ದಾನೆ. ಇಷ್ಟು ಸಾಕಾಗುತ್ತದ? ಹಾಗಾದ್ರೆ ನೀವೀಗ ಒಂದು ಮಾತು ಹೇಳಿದ್ರೆ ಆ ಗಂಟು ಬಿಚ್ಚುವುದಕ್ಕೆ ನಾನು ಮುಂದಾಗ್ತೀನಿ. ನೋಡುವ, ಮುಂದುವರಿ. ಹಾಗಾದ್ರೆ ಬಿಚ್ಚುವುದಲ್ಲ? ಬಿಚ್ಚುವುದು, ತಡ ಮಾಡುವುದು ಯಾಕೆ? ಬಿಚ್ಚಿತಾ? ಅಲ್ಲ, ಬಂಧ ಮುಕ್ತ ಆಯ್ತಾ? ಅವಳು ಮುಟ್ಟಿದ್ದೇ ಮುಟ್ಟಿದ್ದು. ಸ್ವಾತಂತ್ರ್ಯ ಸಿಕ್ಕಿತಾ? ಈ ಗಂಟು ಇಷ್ಟು ಬೇಗ ಬಿಚ್ಚಿದಂತೆ ನನಗೆ ಗೊತ್ತೇ ಆಗಲಿಲ್ಲ. ಇದು ಹೆಣ್ಮಕ್ಕಳ ಪ್ರಭಾವ. ಗಂಟು ಹಾಕಿಸಿಕೊಳ್ಳುವಾಗ ಯೋಚನೆ ಮಾಡ್ಬೇಕು, ಅದನ್ನು ಬಿಡಿಸುವ ಬಗೆ ಹೇಗೆ. ಗಂಟು ಬಿದ್ದ ಮೇಲೆ ಗಂಟು ಬಿತ್ತು ಅಂತ ಗೊತ್ತಾದದ್ದು ಮೊದಲು ಗೊತ್ತಾಗಲಿಲ್ಲ. ಅಣ್ಣ, ಏನು ಅಣ್ಣ, ದೊಡ್ಡ ಉಪಕಾರ. ಸಾಯುವ ತನಕ ಇಂಥದ್ದನ್ನು ನಾನು ಮರೆಯಲಿಕ್ಕಿಲ್ಲ. ಯಾಕೆ ಗೊತ್ತಾ? ಇಷ್ಟೆಲ್ಲ ಆಗುತ್ತದೆ ಅಂತ ಮೊದಲು ಗೊತ್ತಿರಲಿಲ್ಲ. ಇದಕ್ಕಿಂತ ಚಿತ್ರಸೇನ ನನ್ನನ್ನು ಬಂಧಿಸುವ ಮೊದಲು ತನ್ನ ಕೈಯಲ್ಲಿರುವಂಥ ಆಯುಧದಿಂದ ಅಲ್ಲೇ ಕುಳಿತಿದ್ರೆ ಒಳ್ಳೆದಿತ್ತು. ಇಷ್ಟೆಲ್ಲ ಕೇಳುವಂಥ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ನಾನು ಒಮ್ಮೆಲೆ ಸತ್ತು ಹೋದೆನಲ್ಲ. ಸುಯೋಧನ, ದುಃಖಿಸಬೇಡಪ್ಪ. ಚಂದ್ರವಂಶದ ಕೀರ್ತಿ ನೀನು. ಆ ಹಸ್ತಿನಾವತಿಯ ವರ್ತಮಾನದ ಪ್ರಜಾ ಪರಿಪಾಲಕ ನೀನು. ಇನ್ನು ಮುಂದಕ್ಕೂ ಕೂಡ ನೀನು ಬಾಳಬೇಕು, ಬದುಕಬೇಕು. ಆ ಕಾರಣಕ್ಕಾಗಿಯೇ ಈ ಹಿಂದೆ ದ್ಯೂತದ ಸಮಯದಲ್ಲಿ ನೀನಿಟ್ಟಂತಹ ಪಣಕ್ಕನುಗುಣವಾಗಿ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, 12 ವರ್ಷದ ವನವಾಸದ ಅವಧಿ ಇನ್ನೇನು ಮುಗಿಯುತ್ತಾ ಬಂತು. ಇನ್ನು ಮುಂದಕ್ಕಿರುವುದು 1 ವರ್ಷದ ಅಜ್ಞಾತವಾಸ. ಅದನ್ನು ಪೂರೈಸಿ ಅತಿ ಶೀಘ್ರದಲ್ಲಿ ನಾವು ಹಸ್ತಿನೆಯನ್ನು ಸೇರಿಕೊಳ್ಳುವುದಕ್ಕಿದ್ದೇವೆ. ನಿನ್ನ ಮನ ಪರಿವರ್ತನೆ ಆಯ್ತಲ್ಲ, ನಮ್ಮ ಕುರಿತಾಗಿ ನಿನ್ನಲ್ಲಿಯೂ ಕೂಡ ಒಂದು ಭಾವ ಮೂಡ್ತದಲ್ಲ, ಅಷ್ಟು ಸಾಕಾಗುತ್ತದೆ. ಹಸ್ತಿನೆಯನ್ನು ನಾನು ಬರ್ತೇನೆ. ಒಳ್ಳೆಯದು. ಜೀವನದಲ್ಲಿ ಇದನ್ನು ಯಾವತ್ತೂ ಮರೆಯಲಿಕ್ಕಿಲ್ಲ. ನೆನಪಿಟ್ಟು ಬರ್ತೇನೆ. ಏನೇ ಆಗಲಿ, ಮತ್ತೆ ಹಸ್ತಿನೆಯನ್ನು ಸೇರಿದವನಿದ್ದಾನೆ. ತಾನು ಮಾಡಿದಂತಹ ಕೃತ್ಯಕ್ಕೆ ಯಾವ ರೀತಿಯ ಶಿಕ್ಷೆಗಳಾಗಬೇಕು ಅದನ್ನೆಲ್ಲವನ್ನು ಅನುಭವಿಸಿದವನಿದ್ದಾನೆ. ಅವನನ್ನು ಮತ್ತಷ್ಟು ನೋಯಿಸುವುದು ಸರಿಯಲ್ಲ. ಇನ್ನೇನಿದ್ರು ಅಜ್ಞಾತವಾಸದ ಕುರಿತಾಗಿ ನಾವು ಯೋಚಿಸಬೇಕು. ನಮ್ಮವರೆಡೆಗೆ ಸೇರಿಕೊಂಡು